वंदे गुरो श्रीयुत पदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कांत राधा कांत नमो नमः तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे ಕೃಷ್ಣ ನಿನ್ನೆ ದಿವ್ಯ ಜ್ಞಾನ ಕರ್ಮಯೋಗ ದಿವ್ಯ ಜ್ಞಾನ ಇತ್ಯಾದಿಗಳನ್ನು ಹೇಳ್ತಾ ಅರ್ಜುನನಿಗೆ ಉಪದೇಶ ಮಾಡ್ತಾ ಇವತ್ತು ಧ್ಯಾನ ಯೋಗದ ಬಗ್ಗೆ ವಿವರವಾಗಿ ಹೇಳ್ತಾನೆ. ನಿನ್ನೆ ನಾನು ಹೇಳಿದೆ ಅಷ್ಟಾಂಗ ಯೋಗದ ಬಗ್ಗೆ ಕೃಷ್ಣ ಹೇಳ್ತಾನೆ ಅಂತ 5ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾನೆ. ಅಷ್ಟಾಂಗ ಯೋಗದ ಮೂಲಕ ಕೂಡ ನನ್ನನ್ನು ನೀವು ತಲುಪಬಹುದು ಅಂತ. ಅದನ್ನೇ 6ನೇ ಅಧ್ಯಾಯದಲ್ಲಿ ಕೃಷ್ಣ ಸ್ವಲ್ಪ ವಿಸ್ತಾರವಾಗಿ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಅಷ್ಟಾಂಗ ಯೋಗ ಯೋಗ ಅಂದ್ರೆ ಧ್ಯಾನ ಯೋಗ ಅಥವಾ ಅಷ್ಟಾಂಗ ಯೋಗ. ಯೋಗ ಅಂದ್ರೆ ಯೋಗ ವರ್ಲ್ಡ್ ಶಬ್ದದ ಅರ್ಥ ಜೋಡಿಸುವುದು ಅಂತ. ಸಂಯೋಗ ಸಂಯೋಜಿಸುವುದು. ಯಾವುದನ್ನು ಯಾವುದರೊಂದಿಗೆ ಜೋಡಿಸುವುದು ಅಂತ ಹೇಳುವ ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ತದೆ ಇಲ್ಲಿ. ಯಾವುದನ್ನು ಯಾವುದರೊಂದಿಗೆ ಸಂಯೋಜಿಸುವುದು ಅಥವಾ ಜೋಡಿಸುವುದು ಅಂತ. ನಮ್ಮ ಸಂಬಂಧವನ್ನು ಕೃಷ್ಣನೊಂದಿಗೆ ಪುನಃ ಜೋಡಿಸುವುದು, ಇದಕ್ಕೆ ಯೋಗ ಅಂತ ಹೆಸರು, ಸಂಯೋಗ ಅಂತ ಹೆಸರು ಅಥವಾ ಯೋಗ ಅಂತ ಹೆಸರು. ಕೃಷ್ಣನೊಂದಿಗೆ ಇರುವ ನಮಗೆ, ನಾವು ಅನಾದಿ ಕಾಲದಿಂದಲೂ ಕೃಷ್ಣನೊಂದಿಗೆ ಸಂಬಂಧ ಹೊಂದಿರುವಂತಹ ಜೀವಿಗಳು ನಾವು. ಯಾಕಂದ್ರೆ ನಾವು ಆತ್ಮ, ನಾವು ದೇಹ ಅಲ್ಲ ಅಂತ ಹೇಳೋದನ್ನ ನಾವು ಕಲ್ತಿದ್ದೇವೆ. ಆತ್ಮಕ್ಕೆ ಪರಮಾತ್ಮನೊಂದಿಗಿರುವ ಸಂಬಂಧವನ್ನು ಕಲ್ಪಿಸುವಂತಹ ವಿಜ್ಞಾನಕ್ಕೆ ಯೋಗ ಅಂತ ಹೇಳಿ ಹೆಸರು. ಈ ಶರೀರ ಒಂದು ಯಂತ್ರದ ಹಾಗೆ. ಆ ಯಂತ್ರದ ಮೂಲಕ ನಾವು ಕೃಷ್ಣನನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳಿ ಅದನ್ನು ಪಡೆದವರು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಒಂದು ಮಾತಿದೆ ಉಪನಿಷತ್ತಿನಲ್ಲಿ, ನೀವೆಲ್ಲ ಕೇಳಿರ್ಬೋದು. ಅಂದ್ರೆ ಧರ್ಮವನ್ನು ಉಪಯೋಗಿಸಿಕೊಂಡು ಧರ್ಮವನ್ನು ಮಾಡ್ಲಿಕ್ಕೆ ಈ ಶರೀರ ಒಂದು ಉತ್ತಮ ಸಾಧನ. ಈ ಶರೀರ ಎನ್ನುವ ವಸ್ತು ಹೊಂದಿದ್ರೆ ಮಾತ್ರ ನಮಗೆ ಅಂತಹ ಒಂದು ಧರ್ಮ ಮಾಡ್ಲಿಕ್ಕೆ ಸಾಧ್ಯ, ಅಂತಹ ಒಂದು ಯೋಗ ಮಾಡ್ಲಿಕ್ಕೆ ಸಾಧ್ಯ. ಕೃಷ್ಣನೊಂದಿಗೆ ನಾವು ನಮ್ಮ ಆತ್ಮವನ್ನು ಜೋಡಿಸ್ಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಬೇರೆ ಯಾವ ಜೀವಿಗಳಿಗೂ ಅಂತಹ ಯೋಗ್ಯತೆ ಇಲ್ಲ. ದಾಸರು ಕೂಡ ಹೇಳಿದ್ದಾರೆ, ಮನುಷ್ಯನಾಗಿ ಹುಟ್ಟುವುದೇ ಒಂದು ಸಾರ್ಥಕ ಜನ್ಮ ಅಂತ. ಇದನ್ನು ವ್ಯರ್ಥ ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತ ಹೇಳಿ ದಾಸರು ಹೇಳಿದ್ದಾರೆ. ಮಾನವ ಜನ್ಮ ದೊಡ್ಡದು ಅಂತ. ಅಂದ್ರೆ ಮನುಷ್ಯನಾಗಿ ಹುಟ್ಟಿದ್ರೆ ಬೇರೆ ಜೀವಿಗಳಿಗೂ ನಮ್ಗೆ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬೇರೆ ಜೀವಿಗಳಲ್ಲಿ ಇರುವಾಗೆ ನಮ್ಮಲ್ಲೂ ನಿದ್ರೆ, ಆಹಾರ ಸೇವನೆ, ಮೈಥುನ ಎಲ್ಲವೂ ಇದೆ. ಆದ್ರೆ ಬೇರೆ ಜೀವಿಗಳಿಗೆ ಏನಿಲ್ಲ, ಪ್ರಜ್ಞೆ ಇಲ್ಲ. ಮನುಷ್ಯನಲ್ಲಿ ಪ್ರಜ್ಞೆ ಉಂಟು. ನಾವ್ ಯಾರು, ನಾವ್ ಯಾಕೆ ಹುಟ್ಟಿದ್ದೇವೆ, ನಮ್ಮ ಜೀವನದ ಗುರಿ ಏನು, ದೇವರು ಅಂದ್ರೆ ಯಾರು ಅಂತ ಹೇಳುವ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಜ್ಞೆ ಉಂಟಲ್ಲ, ಅದು ನಮಗೂ ಮತ್ತು ಪ್ರಾಣಿಗಳಿಗಿರುವ ವ್ಯತ್ಯಾಸ. ಬೇರೆಲ್ಲ ಒಂದೇ, ನಮಗೆ ಮತ್ತು ಪ್ರಾಣಿಗಳಿಗೂ ಒಂದೇ. ಆದ್ರಿಂದ ಈ ಶರೀರವನ್ನು ದೇವರು ನಮಗೆ ಯಾವಾಗ ದಯಪಾಲಿಸಿದ್ದಾನೋ ಅದನ್ನು ಯೂಸ್ ಮಾಡಿಕೊಂಡು ಅದರ ಪ್ರಯೋಜನ ಪಡೆದುಕೊಂಡು ನಾವು ಧರ್ಮ ಸಾಧನೆ ಮಾಡಬೇಕು, ದೇವರೊಂದಿಗೆ ನಮಗಿರುವ ಸಂಬಂಧವನ್ನು ಪುನಃಸ್ಥಾಪಿಸ್ಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ.
ಮೊದಲಿನ ಕಾಲದ ಅಷ್ಟಾಂಗ ಯೋಗದ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಯೋಗಿಗಳು ಅಂದ್ರೆ ಆ ರೀತಿ ಯೋಗ ಮಾಡುದು, ಈ ರೀತಿ ಯೋಗ ಮಾಡುದು, ತುಂಬಾ ರೀತಿಯ ಯೋಗಗಳನ್ನು, ಹಠ ಯೋಗ ತುಂಬಾ ಕೇಳಿರ್ತೇವೆ ನಾವು, ಪೇಪರ್ ಅದೆಲ್ಲ ಓದಿರ್ತೇವೆ. ಇತ್ತೀಚೆಗೆ ಮೋದಿಜಿ ಸಹ ಯೋಗ ದಿನದ ಮಹತ್ವಾನುಸಾರಿ ಯೋಗ ಡೇ ಅಂತಲೇ ಒಂದು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೃಷ್ಣ 6ನೇ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ವಿವರವಾಗಿ ಹೇಳ್ತಾನೆ. ಯೋಗಿ ಅಂದ್ರೆ ಯಾರು ಅಂದ್ರೆ, ಯೋಗಿ ಅಂದ್ರೆ ಮಾಡಿದ ಕರ್ಮದ ಪ್ರತಿಫಲಗಳ ಬಗ್ಗೆ ಯಾರು ಚಿಂತನೆ ಮಾಡುವುದಿಲ್ಲವೋ ಅವನೇ ನಿಜವಾದ ಯೋಗಿ ಅಂತ. ಈ ಶಾರೀರಿಕ ವ್ಯಾಯಾಮ ಮಾಡುವವರನ್ನು ಕೃಷ್ಣ ಯೋಗಿ ಅಂತ ಕರೆದಿಲ್ಲ. ಯಾರು ಯೋಗ ಅಂತ ಹೇಳಿದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಯಾರು ಮಾಡಿದ ಕರ್ಮಫಲಗಳ ಬಗ್ಗೆ ಚಿಂತನೆ ಮಾಡುವುದಿಲ್ಲವೋ ಅವನೇ ನಿಜವಾದ ಯೋಗಿ ಅಂತ ಕೃಷ್ಣ ಹೇಳ್ತಾನೆ. ತನ್ನ ಕರ್ಮವನ್ನು ಯಾರು ತನ್ನ ಕರ್ತವ್ಯ ಅಂತ ಮಾಡಿ ಮುಗಿಸ್ತಾನೋ, ಇದು ನನಗೆ ಬಂದೊದಗಿದ ಕರ್ತವ್ಯ ಅಂತ ಹೇಳಿ ಆ ಕರ್ಮವನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಿ ಮುಗಿಸ್ತಾನೋ ಅವನೇ ನಿಜವಾದ ಯೋಗಿ ಅಂತ ಕೃಷ್ಣ ಹೇಳ್ತಾನೆ. ಯೋಗದ ಪ್ರಮುಖ ಅಂಶ, ಯಾವುದೇ ಯೋಗ, ಆ ಯೋಗ ಈ ಯೋಗ ಅಂತ ಅಲ್ಲ, ಯಾವುದೇ ಯೋಗದ ಪ್ರಮುಖ ಅಂಶ ಮನಸ್ಸನ್ನು ಹತೋಟಿಯಲ್ಲಿ ಇಡಲಾರದವ ಯೋಗಿ ಆಗಲಾರ. ಅಂದ್ರೆ ನಮಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲದಿದ್ರೆ ಯಾವ ಯೋಗ ಮಾಡಿ ಕೂಡ ಪ್ರಯೋಜನ ಇಲ್ಲ. ಅದೆಲ್ಲ ಬರೀ ಶಾರೀರಿಕ ವ್ಯಾಯಾಮ ಅಷ್ಟೇ. ಪ್ರಭುಪಾದರು ಹೇಳ್ತಾರೆ, ಅಷ್ಟಾಂಗ ಯೋಗ ಮಾತ್ರವಲ್ಲ, ಯಾವುದೇ ರೀತಿಯ ಯೋಗಿಗಳ ಅಂತಿಮ ಗುರಿ ಮನಸ್ಸನ್ನು ಹತೋಟಿಯಲ್ಲಿಡುವುದು ಅಂತ. ಅಂದ್ರೆ ಯಾವ ಯೋಗ ಮಾಡಿದ್ರು ಕೂಡ ಅದರ ಅಂತಿಮ ಗುರಿ ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಇಡುದು. ಇಂದ್ರಿಯ ಸುಖದ ಹಿಂದೆ ಹೋಗದ ಹಾಗೆ ಅದನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದೇ ಯೋಗದ ಗುರಿ. ಅಷ್ಟು ಮಾತ್ರ ಅಲ್ಲ, ಮನಸ್ಸು ಇಂದ್ರಿಯ ಸುಖಗಳ ಬಗ್ಗೆ ಚಿಂತಿಸದಂತೆ ಕಡಿವಾಣ ಹಾಕುವವನು, ಅವನು ಕೂಡ ಯೋಗಿ. ಪ್ರಭುಪಾದರು ಹಾಗೆ ಹೇಳ್ತಾರೆ. ಅಷ್ಟಾಂಗ ಯೋಗದ ಬಗ್ಗೆ ಇಲ್ಲಿ ಕೃಷ್ಣ ತುಂಬಾ ಹೇಳ್ತಾನೆ, ತುಂಬಾ ವಿವರವಾಗಿ ಹೇಳ್ತಾನೆ ಯಾವ ರೀತಿ ಯೋಗ ಮಾಡ್ಬೇಕು ಅಂತ. ಅಷ್ಟಾಂಗ ಯೋಗ ಅಂದ್ರೆ ಏನು? ಅದರಲ್ಲಿ 8 ಅಂಶಗಳು ಒಳಗೊಂಡಿರ್ತದೆ ಆ ಯೋಗದಲ್ಲಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಅಂಗಗಳನ್ನೊಳಗೊಂಡ ಒಂದು ಯೋಗ ಪದ್ಧತಿಗೆ ಅಷ್ಟಾಂಗ ಯೋಗ ಅಂತ ಹೆಸರು. ಇಲ್ಲಿ ಕೃಷ್ಣ ಮುಂದುವರೆದು ಹೇಳ್ತಾನೆ, ಅಷ್ಟಾಂಗ ಯೋಗ ಮಾಡುವವರ ಮನಸ್ಥಿತಿ ಹೇಗಿರ್ಬೇಕಾದ್ರ ಪ್ರಮುಖ ಅಂಶಗಳು ಯಾವುದು ಅಂತ. ಮನಸ್ಸು ಯಾವುದೇ ವಸ್ತುಗಳಿಂದ ಪ್ರಲೋಭನೆಗೆ ಒಳಗಾಗಬಾರದು ಅಂತ. ಯೋಗದ ಅತ್ಯುನ್ನತ ಸ್ಥಿತಿ ನಾವಿಲ್ಲಿ ನೋಡಿದ್ದೇವೆ ಈಗ 8 ಅಂಗಗಳ, ಅದರ ಕೊನೆಯ ಭಾಗ ಸಮಾಧಿ. ಸಮಾಧಿಯಲ್ಲಿರುವುದು ಅಂತ ಹೇಳಿದ್ರೆ ಅವನು ಅತ್ಯಂತ ಸುಖಕರವಾದ ಒಂದು ಅಂಶವನ್ನು ಅವನು ಅನುಭವಿಸ್ತಾ ಇರ್ತಾನೆ. ಆ ಸುಖ ಇಲ್ಲಿ ಎಲ್ಲಿಯೂ ಸಿಗುದಿಲ್ಲ ನಿಮಗೆ, ಅಂತಹ ಸುಖ ನಮಗೆ ಎಲ್ಲಿಯೂ ಸಿಗುದಿಲ್ಲ. ಈ ಲೌಕಿಕ ಜಗತ್ತಿನಲ್ಲಿ ಅಂತೂ ಅಂತಹ ಸುಖವನ್ನು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರೋ ಸುಖ ಎಲ್ಲ ಅತಿ ಅಲ್ಪ, ತುಂಬಾ ಕಡಿಮೆ ಸುಖ. ಇಲ್ಲಿ ನಮ್ಮ ಇಂದ್ರಿಯ ವಸ್ತುಗಳ ಮೂಲಕ ನಮಗೆ ಸಿಗುವಂತಹ ಕೆಲ ಸುಖಗಳಿದೆ ಅಲ್ಲ, ಅದೆಲ್ಲ ತುಂಬಾ ಕಡಿಮೆ. ಆ ಅಷ್ಟಾಂಗ ಯೋಗದ ಕೊನೆಯ ಸ್ಥಿತಿಯಾದ ಸಮಾಧಿಗೆ ತಲುಪುವಾಗ ಸ್ಪಿರಿಚುವಲ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಅವನು ಮನಸ್ಸಿನಲ್ಲೇ ಸಂತೋಷ ಭರಿತನಾಗಿರುತ್ತಾನೆ. ಅವನಿಗೆ ಬೇರೆ ಹೊರಗಿನ ಯಾವುದೇ ಐಹಿಕ ವಸ್ತುಗಳು ಸಂತೋಷವನ್ನು ಕೊಡುವುದಿಲ್ಲ. ಅವನು ತನ್ನೊಳಗೆ ತಾನೇ ಸಂತೋಷಗೊಂಡಿರ್ತಾನೆ, ಅಂದ್ರೆ ಸುಖಿಯಾಗಿರುತ್ತಾನೆ. ಆಗ ಮನಸ್ಸು ಯಾವುದೇ ವಸ್ತುಗಳಿಂದ ಪ್ರಲೋಭನೆಗಳಿಗೆ ಒಳಗಾಗುವುದಿಲ್ಲ. ಮನಸ್ಸು ಕೂಡ ಶಾಂತವಾಗಿರ್ತದೆ. ಅಂತಹ ಜೀವಿ ಅಂದ್ರೆ ಆ ಸಮಾಧಿ ಸ್ಥಿತಿಯಲ್ಲಿ ಇರುವಂತಹ ಅಥವಾ ಆ ಸ್ಥಿತಿಗೆ ತಲುಪುವಂತಹ ಜೀವಿ ಹೊರಗಿನ ಯಾವುದೇ ಸುಖ ದುಃಖಗಳಿಂದ, ಮಾನ ಅಪಮಾನಗಳಿಂದ ವಿಚಲಿತನಾಗುವುದಿಲ್ಲ. ಅವನಿಗೆ ನೀವು ಬೈದ್ರೂ ಬೇಜಾರಾಗುವುದಿಲ್ಲ ಅವನಿಗೆ. ಯಾಕೆಂದ್ರೆ ಅವನಿಗೆ ಗೊತ್ತಿರ್ತದೆ, ನಾನು ಈ ಆತ್ಮ, ಈ ದೇಹ ನನ್ನದಲ್ಲ,
ಅಂತ ಹೇಳೋ ಒಂದು ಆ ಸ್ಥಿತಿಗೆ ತಲುಪ್ತಾನೆ. ಸುಲಭ ಇಲ್ಲ, ಅದು ಹೇಳಿದಷ್ಟು ಸುಲಭ ಇಲ್ಲ, ತುಂಬಾ ಕಷ್ಟ ಇದೆ. ಆದ್ರೂ ಅಂತ ಸಾಧನೆ ಮಾಡಿದವರು ಇದ್ದಾರೆ, ಅವರ ಮೂಲಕ ನಾವು ಇದನ್ನೆಲ್ಲ ತಿಳ್ಕೊಳ್ಳೋದು. ಅಂತಹ ಯೋಗಿ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ತಲುಪ್ತಾನೆ. ಅವನಿಗೆ ಕಲ್ಲು, ಮಣ್ಣು, ಚಿನ್ನ, ಬೆಳ್ಳಿ ಎಲ್ಲ ಒಂದೇ. ಅವನಿಗೆ ಯಾವುದಕ್ಕೂ ಅವನು ಅತಿಯಾದ ಬೆಲೆ ಕೊಡುವುದಿಲ್ಲ, ಎಲ್ಲವನ್ನು ಒಂದೇ ರೀತಿಯಲ್ಲಿ ಅವನು ನೋಡ್ತಾನೆ. ಅವನು ಎಲ್ಲದರಲ್ಲೂ ಅವನು ಕೃಷ್ಣನನ್ನೇ ಕಾಣುತ್ತಾನೆ, ಪರಮಾತ್ಮನನ್ನೇ ಅವನು ನೋಡುತ್ತಾನೆ. ಅಂದ್ರೆ ಇದು ಎಲ್ಲ ಯೋಗಿಯ ಸ್ಥಿತಿಗಳ ಬಗ್ಗೆ ಕೃಷ್ಣ, ಅಂದ್ರೆ ಯೋಗಿ ಆದವನು ಹೇಗಿರ್ತಾನೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳುದು. ಈಗ ಈ 8 ಅಂಗಗಳು ನಾವು ನೋಡಿದ್ದೇವಲ್ಲ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಆ ಅಂಗಗಳನ್ನು ನೋಡಿದ್ದೇವಲ್ಲ. ಅದರಲ್ಲಿ ಮತ್ತೆ ಅಲ್ಲಿ ಹಿಂದಿನ ಸ್ಟೈಲ್ ಹಾಕಿ, ಯಮ, ನಿಯಮ, ಆಸನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೇತ್ರ ಮಾತಾಜಿ, ಅದು ಧ್ಯಾನದ ಚಕ್ರ ಹಾಕಿ. ಅದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂತ ಇದು 8 ಅಂಗಗಳು. ಇದರಲ್ಲಿ ಯಮಾಸ್ ಅಂದ್ರೆ ಯಾವ ರೀತಿ ಇರ್ಬೇಕು ಅಂತ. ನೆಕ್ಸ್ಟ್ ಸ್ಲೈಡ್. ಯೋಗ ಮಾಡುವವನು ಯಾವ ರೀತಿ ಜಾಗೆಯನ್ನು ಆರಿಸ್ಕೊಳ್ಬೇಕು, ಎಲ್ಲಿ ಹೋಗ್ಬೇಕು ಅವನು ಧ್ಯಾನ ಮಾಡ್ಲಿಕ್ಕೆ ಅಂತ. he should live alone in a secluded place and should always carefully control his mind. ಅವನು ಎಲ್ಲರಿಂದಲೂ ದೂರ ಇರ್ಬೇಕಂದ್ರೆ ಪ್ರತ್ಯೇಕವಾಗಿರುವಂತಹ ಒಂದು ಜಾಗವನ್ನು ಆರಿಸ್ಕೊಳ್ಬೇಕು ಧ್ಯಾನ ಮಾಡ್ಲಿಕ್ಕೆ. ಈಗಿನ ಕಾಲದಲ್ಲಿ ಅದೆಲ್ಲ ಪ್ರಭುಪಾದರು ಹೇಳ್ತಾರೆ, ಈಗಿನ ಕಾಲದಲ್ಲಿ ಅಂದ್ರೆ ಎಲ್ಲಿ ಹೋಗ್ಬೇಕು ಅವನು ಧ್ಯಾನ ಮಾಡ್ಲಿಕ್ಕೆ? ಕಾಡಿಗೆ ಹೋಗ್ಬೇಕು. ಈಗ ಕಾಡೇ ಇಲ್ಲ, ಆಮೇಲೆ ಕಾಡಿಗೆ ಹೋಗುದು ಹೇಗೆ? ಕಾಡೇ ನಮ್ಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಆದ್ರಿಂದ ಪ್ರಭುಪಾದರು ಹೇಳ್ತಾರೆ, ಪಟ್ಟಣಗಳಂತಹ ಈ ದೊಡ್ಡ ಕಾಡಲ್ಲಿ ಅಂದ್ರೆ ಎಲ್ಲಾ ಕಡೆಗಳೊಂದು ಶಬ್ದ ಮಾಲಿನ್ಯ ಇರ್ತದೆ. ನಮಗೆ ಯಾವುದೇ ರೀತಿಯ ಒಂದು ವಸ್ತುವಿನಲ್ಲಿ ಮನಸ್ಸನ್ನು ಏಕಾಗ್ರತೆಯಿಂದ ಇರ್ಲಿಕ್ಕೆ ಆಗುದಿಲ್ಲ. ಯಾವುದಕ್ಕೂ ನಮಗೆ ಏಕಾಗ್ರತೆ ಕೊಡ್ಲಿಕ್ಕೆ ಆಗುದಿಲ್ಲ. ಅಂತಹ ಒಂದು ಸಮಾಜದಲ್ಲಿ ನಾವು ಬದುಕ್ತಿರುವಾಗ ಈ ಅಷ್ಟಾಂಗ ಯೋಗ ಸಾಧುವೆ ಅಂತ ನಮ್ಮನ್ನ ಕೇಳ್ತಾರೆ ಪ್ರಭುಪಾದರು, ಸಾಧ್ಯವೇ ಅಂತ. ಹೇಗಿರ್ಬೇಕು, ಅದರ ಸಾಧನೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಅದನ್ನು ಕೂಡ ಹೇಳ್ತಾನೆ ಕೃಷ್ಣ ಇಲ್ಲಿ. ಅವನು ಪ್ರತ್ಯೇಕವಾಗಿ, ಮನುಷ್ಯರಿಂದ ಪ್ರತ್ಯೇಕವಾಗಿ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಶುದ್ಧ ಕ್ಷೇತ್ರದಲ್ಲಿ ನಿಂತು ಅವನು ಧ್ಯಾನ ಮಾಡಬೇಕು, ಎಲ್ಲರಿಂದಲೂ ದೂರವಾಗಿರ್ಬೇಕು ಅಂತ. ಆಮೇಲೆ ಅವನು ಯಾವುದೇ ಅತಿಯಾಗಿ ನಿದ್ದೆ ಮಾಡಬಾರ್ದು, ಕಮ್ಮಿಯಾಗಿಯೂ ನಿದ್ದೆ ಮಾಡಬಾರ್ದು, ಹೆಚ್ಚಾಗಿ ಕೆಲಸವೂ ಮಾಡಬಾರದು, ಕಡಿಮೆ ಕೆಲಸವೂ ಅಂದ್ರೆ ಎಲ್ಲವನ್ನೂ ಒಂದು ನಿಯಂತ್ರಿತವಾಗಿ ಇಟ್ಕೊಂಡಿರ್ಬೇಕು ಅವನು ಅಂತ ಹೇಳ್ತಾನೆ ಕೃಷ್ಣ. ಆಮೇಲೆ ಯಾವ ರೀತಿ ಕುಳಿತುಕೊಂಡಿರ್ಬೇಕು ಅಂದ್ರೆ ನಮ್ಮ ತಲೆ, ನಮ್ಮ ಕುತ್ತಿಗೆ, ನಮ್ಮ ಬೆನ್ನು ಇದು ನೇರವಾಗಿ ಇರಬೇಕು. ಆಮೇಲೆ ಆ ರೀತಿ ನೇರವಾಗಿ ಕುಳಿತುಕೊಂಡು ಮೂಗಿನ ತುದಿಯನ್ನು ನಮ್ಮ ಮನಸ್ಸನ್ನು ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಿ ಇರಬೇಕು. ಎಲ್ಲಿ ಕುಳಿತಿರ್ಬೇಕು, ಹೇಗೆ ಅವನ ಆಸನ ಹೇಗಿರ್ಬೇಕು ಅಂದ್ರೆ ಕುಶಗ್ರಾಸ್ ಅಂದ್ರೆ ದರ್ಬೆ ಅಂತ ಹೇಳ್ತಾರೆ. ಆ ಕುಶ ಹುಲ್ಲಿನ ಮೇಲೆ ಜಿಂಕೆ ಚರ್ಮವನ್ನು ಹಾಕಿ ಅದರ ಮೇಲೆ ಮೃದುವಾದ ಬಟ್ಟೆಯನ್ನು ಹಾಕಿ ಅವನು ಧ್ಯಾನ ಮಾಡಬೇಕು. ಅಂತಹ ಜಾಗೆ ತುಂಬಾ ಎತ್ತರವೂ ಆಗಿರಬಾರ್ದು, ತುಂಬಾ ತಗ್ಗೂ ಆಗಿರಬಾರ್ದು. ತುಂಬಾ ಕಟ್ಟುಕಟ್ಟಳೆಗಳು ಉಂಟು, ತುಂಬಾ ರೀತಿಗಳುಂಟು ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ. ಇದೇ ರೀತಿ ಯಥಾವಿಧಿ ಹಾಗೇ ಮಾಡ್ಬೇಕು. ಹಾಗಿದ್ರೆ ಮಾತ್ರ ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಅವನಿಗೆ ಯಾವುದೇ ಹೆದರಿಕೆಗಳಿರಬಾರ್ದು. ಹೆದರಿಕೆ ಇದ್ರೆ ನಮಗೆ ಯಾವುದರ ಮೇಲೂ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮನಸ್ಸು ಚಂಚಲ ಆಗಿರ್ತದೆ. ಅವನು ಹೆದರಿಕೆಯನ್ನು ಮೀರಿದವನಾಗಿರ್ಬೇಕು, ಹೆದರಿಕೆಯನ್ನು ಬಿಟ್ಟಿರ್ಬೇಕು. ಈಗಿನ ಕಾಡಿನಲ್ಲಿ ಹೋಗಿ ಪೇಟೆಯವರಿಗೆ ಬಿಡಿ, ಹಳ್ಳಿಯಲ್ಲಿ ಜೀವನ ಮಾಡುವವರಿಗೂ ಕೂಡ ಕಾಡಿನ ಜೀವನದ ಯಾವುದೇ ಪರಿಚಯ ಇರುವುದಿಲ್ಲ. ಯಾರು ಈಗ ಕಾಡಿಗೆ ಹೋಗುದೇ ಇಲ್ಲ.
ಹೋದ್ರೂ ಕೂಡ ಅಲ್ಲಿರುವಂತಹ ಪ್ರಾಣಿಗಳಿಂದ ಖಂಡಿತ ಹೆದರಿಕೆ ಇರ್ತದೆ. ಆದ್ರಿಂದ ಅಷ್ಟಾಂಗ ಯೋಗ ಈ ಕಲಿಕಾಲಕ್ಕೆ ಹೇಳಿದ್ದಲ್ಲ. ಯಾಕೆಂತ ಹೇಳಿದ್ರೆ ಅಂತಹ ಒಂದು ನಿಯಮಬದ್ಧವಾದ ಒಂದು ಯೋಗವನ್ನು ಅನುಸರಿಸಲಿಕ್ಕೆ ಈಗಿನ ಜನಗಳಿಗೆ ಸಾಧ್ಯವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪ್ರಾಣಾಯಾಮದ ಮೂಲಕ ಅವನು ಒಳಗೆ ಹೋಗುವ ವಾಯುವಿನ ಚಲನೆ ಮತ್ತು ಹೊರಗೆ ಬರುವ ವಾಯುವಿನ ಚಲನೆ ಅಂದ್ರೆ ಬ್ರೀತಿಂಗ್, ನಾವು ಶ್ವಾಸೋಚ್ಚಾರ ಮಾಡ್ತೇವಲ್ಲ, ಅದನ್ನು ಕೂಡ ಅವನು ಕಂಟ್ರೋಲ್ ಅಲ್ಲಿ ಇಡ್ಬೇಕಾಗ್ತದೆ. ಕಂಟ್ರೋಲ್ ಅಲ್ಲಿ ಇಟ್ಟು ಧ್ಯಾನ ಮಾಡುತ್ತಾ ಆಮೇಲೆ ಅವನು ಸಮಾಧಿ ಸ್ಥಿತಿಗೆ ಬರ್ಬೇಕಾಗ್ತದೆ. ಆಗ ಅಂತಹ ಸಮಾಧಿ ಸ್ಥಿತಿಯಲ್ಲಿ ಅವನ ಮನಸ್ಸು ದೇವರಲ್ಲಿ ನೆಲೆಗೊಳ್ತದೆ. ಆಗ ಅವನು ದೇವರ ಬಗ್ಗೆ ಮಾತ್ರ ಚಿಂತನೆ ಮಾಡುವಂತ ಒಂದು ಸ್ಥಿತಿಗೆ ತಲುಪ್ತಾನೆ. ಅವನ ಮನಸ್ಸು ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ, ಒಂದು ದೀಪ ಅಂದ್ರೆ ಒಂದು ದೀಪ, ಎಣ್ಣೆ ದೀಪ ನಾವು ಹೊತ್ತಿದ್ರೆ ಗಾಳಿಗೆ ಆ ರೀತಿ ಗಾಳಿ ಬರುವಾಗ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಅಲುಗಾಡುವುದನ್ನು ನಾವು ನೋಡ್ತೇವಲ್ಲ, ಆ ರೀತಿ ಆಗದೆ ಯಾವುದೇ ವಸ್ತುವಿನಿಂದ ಅವನು ಪ್ರಲೋಭನೆಗೆ ಒಳಗಾಗದೆ ಅವನ ಮನಸ್ಸು ಯಾವುದೇ ರೀತಿಯಲ್ಲಿ ಚಂಚಲವಾಗದೆ, ದೀಪ ಗಾಳಿ ಇಲ್ಲದೆ ಇರುವಾಗ ದೀಪ ಹೇಗಿರ್ತದೆ ಅಷ್ಟು ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅಷ್ಟು ದೃಢವಾಗಿರ್ಬೇಕು ಅವನ ಮನಸ್ಸು ಅಂತ ಹೇಳ್ತಾರೆ. ಆಮೇಲೆ ಯಾವುದೇ ಹೊರಗಿನ ವಸ್ತುಗಳಿಂದ ಅಥವಾ ಯಾವುದೇ ರೀತಿಯ ಪ್ರಲೋಭನೆಗಳಿಂದ ಒಳಗಾಗದ ಸಮಾಧಿ ಸ್ಥಿತಿಯಲ್ಲಿ ಒನ್ ಇಸ್ ನೆವರ್ ಶೇಕನ್ ಈವನ್ ಇನ್ ದ ಮಿಡ್ಸ್ಟ್ ಆಫ್ ಗ್ರೇಟೆಸ್ಟ್ ಡಿಫಿಕಲ್ಟಿ. ಯಾವುದೇ ರೀತಿಯ ಚಳಿ ಗಾಳಿ ಮಳೆಗಳಿಂದ ಅಂತ ಯಾವುದೇ ರೀತಿಯ ಹೊರಗಿನ ಬಾಹ್ಯ ವಸ್ತುಗಳಿಂದ ಅವನು ತೊಂದರೆಗೆ ಒಳಗಾಗದೆ, ಅಥವಾ ಅಂತಹ ಒಂದು ತೊಂದರೆ ಬಂದ್ರೂ ಕೂಡ ಅದನ್ನು ಅವನಿಗದು ಗೊತ್ತೇ ಆಗುದಿಲ್ಲ, ಗೊತ್ತಾಗಬಾರದು. ಅಂತಹ ಕಂಡೀಷನ್ ಅಲ್ಲಿ ಅವನು ಸಮಾಧಿ ಸ್ಥಿತಿಯನ್ನು ಕೊನೆಯ ಹಂತವನ್ನು ತಲುಪಿರ್ತಾನೆ. ಸಮಾಧಿ ಸ್ಥಿತಿ ಅಂದ್ರೆ ಏನು? ಅಲ್ಲಿ ಅವನು ಪೂರ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಇರ್ತಾನೆ. ಅವನು ಅರಿತುಕೊಳ್ತಾನೆ, ಕೃಷ್ಣನ ಬಗ್ಗೆ ಅವನು ಅರಿತುಕೊಳ್ತಾನೆ. ಈ ರೀತಿಯ ಯೋಗ ಅಂದ್ರೆ ಮೊದ್ಲೆಲ್ಲ ನಿಮಗೆ ಗೊತ್ತಿರ್ಬೋದು, ಏಕಲವ್ಯನ ಕಥೆ ನೀವು ಕೇಳಿರ್ಬೋದು. ಯಾವ ರೀತಿ ಅವನು ಅಷ್ಟು ಏಕಾಂತವಾಗಿ ವಿದ್ಯೆ ಕಲಿತು ದ್ರೋಣಾಚಾರ್ಯರಿಂದ ಶಬ್ದವೇದಿ ಅಂತ ಒಂದು ವಿದ್ಯೆಯನ್ನು ಏಕಲವ್ಯ ಕಲ್ತಿದ್ದಾನೆ. ನಮ್ಗೆ ಗೊತ್ತು. ಅಂದ್ರೆ ಆಗಿನ ಕಾಲದಲ್ಲಿ ಅವರಿಗೆಲ್ಲ ಆಗ್ತಿತ್ತು, ಈ ಕಲಿಕಾಲದ ಜನಗಳಿಗೆ ಅದು ಅಲ್ಲ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಆಗ ಅಷ್ಟು ಆಯುಷ್ಯ ಇತ್ತು, ಅಷ್ಟು ಅಂಥ ಜಾಗೆಗಳಿದ್ದವು, ಜಾಗೆಗಳೆಲ್ಲ ಅಷ್ಟು ಶುದ್ಧವಾಗಿದ್ದವು. ಈಗ ಎಲ್ಲ ಮಲಿನವಾಗಿದೆ. ಆದ್ರಿಂದ ನಮಗೆ ಈ ರೀತಿಯ ಯೋಗಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ನೀವು ಎರಡನೇ ಚಿತ್ರ ನೋಡ್ಬೋದು. ಇದು ಅರ್ಜುನನ ಮತ್ಸ್ಯಯಂತ್ರ ವೇದನ ಒಂದು ಚಿತ್ರ. ಯಾವ ರೀತಿ ಅವನು ದ್ರೌಪದಿಯನ್ನು ಗೆಲ್ಲುವಾಗ, ದ್ರೌಪದಿಯ ಸ್ವಯಂವರದಲ್ಲಿ ಅವನು ಆ ನೀರಿನಲ್ಲಿ ಯಂತ್ರದ ಪ್ರತಿಬಿಂಬವನ್ನು ನೋಡಿ ಅವನು ಮೀನಿಗೆ ಬಾಣ ಬಿಟ್ಟು ದ್ರೌಪದಿಯನ್ನು ಗೆಲ್ತಾನೆ. ಎಷ್ಟು ಒಂದು ಅವನು ಅದರಲ್ಲಿ ಅವನು ಧ್ಯಾನ ಅಂದ್ರೆ ಇನ್ವಾಲ್ವ್ ಆಗಿರ್ಬೇಕು. ಅವನು ಎಷ್ಟು ತಪಸ್ಸಿನ ಮೂಲಕ ಅವನು ಅಂತ ಒಂದು ವಿದ್ಯೆಯನ್ನು ಕಲ್ತಿರ್ಬೇಕು. ಆಗಿನ ಕಾಲದಲ್ಲಿ ಅದು ಆಗ್ತಿತ್ತು. ಈಗ ಯಾರಿಗೂ ಅಂತಹ ವಿದ್ಯೆ ಒಲಿಯುವುದೂ ಇಲ್ಲ, ಯಾರ ಅಂತದಕ್ಕೂ ಮನಸ್ಸು ಮಾಡುವುದೂ ಇಲ್ಲ. ಅದರಿಂದ ಈ ಯುಗಕ್ಕೆ, ಕಲಿಗಾಲಕ್ಕೆ ಹೇಳಿದಂತಹ ಯೋಗಗಳು ಯಾವುದು ಅಂತ ಈಗ ನಾವು ಈಗ ಏನಾಗಿದೆ ಯೋಗ ಅಂತ ಹೇಳಿದ್ರೆ, ಅದನ್ನು ಕೂಡ ಮಿಸ್ಇಂಟರ್ಪ್ರೆಟ್ ಮಾಡಿದ್ದಾರೆ ಜನರೆಲ್ಲ. ಅಂದ್ರೆ ಯೋಗ ಅಂತ ಹೇಳಿದ್ರೆ ಒಂದು ಶಾರೀರಿಕ ವ್ಯಾಯಾಮ ಮಾತ್ರ. ಶರೀರ ಅಂದ್ರೆ ಯಾರಾದ್ರೂ ಸ್ವಲ್ಪ ದಪ್ಪವಾಗಿದ್ರೆ ಹೇಳ್ತಾರೆ, ನೋಡು ನೀನು ಯೋಗ ಕ್ಲಾಸಿಗೆ ಸೇರಿಕೋ, ಅಲ್ಲಿ ನಿನ್ನ ದೇಹವನ್ನು ನೀನು ಎಕ್ಸರ್ಸೈಸ್ ಮಾಡಿ ನೀನು ದೇಹದ ಭಾರವನ್ನು ಕಡಿಮೆ ಮಾಡ್ಕೊಳ್ಬಹುದು, ಅಥವಾ ಶ್ವಾಸೋಚ್ಛ್ವಾಸ ನಮ್ಮ ಕಂಟ್ರೋಲ್ ಮಾಡ್ಲಿಕ್ಕೆ, ಅದರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾವು ಯೋಗ ಮಾಡಬಹುದು ಅಂತ ತುಂಬಾ ಕ್ಲಾಸ್ಗಳೆಲ್ಲ ನಡೀತಾ ಇರ್ತದೆ. ಈಗ ಈಗ ಎಲ್ಲರೂ ಈಗ ಕಂಪ್ಯೂಟರ್ ಅಲ್ಲೇ ಇರ್ತಾರೆ. ಅಂದ್ರೆ ಅಂತವರಿಗೆ ಕೈಗಳಿಗೆ ಒಂದು ಯೋಗ, ಆಮೇಲೆ ಏರೋಬಿಕ್ಸ್ ಅಂತ ಹೇಳಿ ಕೂತಲ್ಲಿಯೇ ಚಾರನ್ ಬಿಟ್ಟು ಆಚೀಚೆ ಹೋಗುದು, ನಡೆಯುವುದು, ಆ ರೀತಿಯ ಯೋಗ, ಇದೆಲ್ಲ ಒಂದು ಯೋಗವೇ ಅಂತ ಪ್ರಭುಪಾದರು ಕೇಳ್ತಾರೆ. ನಾವೀಗ ಪ್ರಶ್ನೆ ಮಾಡ್ಕೊಳ್ಬಹುದು, ಇದರಿಂದ ಯಾವುದೇ ನಾವು ಬಯಸಿದಂತ ಯಾವುದೇ ಅಂದ್ರೆ
ವೇದ ತತ್ವಗಳಲ್ಲಿ ಹೇಳಿದಂತಹ ಅಥವಾ ಅಷ್ಟಾಂಗ ಯೋಗದಲ್ಲಿ ಹೇಳಿದಂತಹ ಯಾವುದೇ ರೀತಿಯ ಯೋಗದ ಸಮಾಧಿ ಸ್ಥಿತಿ ಇದರಿಂದ ನಮಗೆ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಾವು ಜಸ್ಟ್ ಬರೇ ನಾವು ಶಾರೀರಿಕ ಎಕ್ಸಸೈಸ್ ಅಂದ್ರೆ ವ್ಯಾಯಾಮಗಳನ್ನು ಮಾತ್ರ ಮಾಡ್ತಾ ಇರ್ತೇವೆ. ಈಗ ಅದು ಯೋಗಿ ಅಂದ್ರೆ ಏನು ಅಂತ ಕೃಷ್ಣ ಹೇಳಿದ್ದಾನಲ್ಲ, ಅಂತಹ ಯೋಗಿಗಳನ್ನು ನಾವೀಗ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗ ಅಂತ ಹೇಳಿದ್ರೆ ಈಗ ಶಾರೀರಿಕ ವ್ಯಾಯಾಮ ಮಾತ್ರ. ಹಾಗೆ ಹೋಗಿದೆ. ಕೃಷ್ಣನ ಹತ್ರ ಕೃಷ್ಣ ಅಷ್ಟಾಂಗ ಯೋಗದ ಬಗ್ಗೆ ಹೇಳಿ ಅರ್ಜುನನಿಗೆ ವಿವರಿಸಿದಾಗ ಕೃಷ್ಣನ ಹತ್ರ ಅರ್ಜುನ ಕೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾದಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಅಂತ ಕೃಷ್ಣ ಹೇಳ್ತಾನೆ. ಅರ್ಜುನ ಕೇಳ್ತಾನೆ, ಕೃಷ್ಣ ಮನಸ್ಸು ಅಂತ ಹೇಳುದು ಗಾಳಿಯನ್ನು ಹಿಡಿದಿಡುವುದಕ್ಕಿಂತಲೂ ಕಷ್ಟ ಅಂತ. ಗಾಳಿಯನ್ನಾದ್ರೂ ಹಿಡಿದಿಡ್ಬೋದು, ಆದ್ರೆ ಮನಸ್ಸು ಹಠಮಾರಿ, ಅದು ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂತ ಹೇಳಿ ಚಂಚಲಂ ಹಿ ಮನ ಕೃಷ್ಣ ಪ್ರಮಾದಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಕೃಷ್ಣ ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ ಅಂತ ಕೃಷ್ಣನ ಹತ್ರ ಅರ್ಜುನ ಹೇಳ್ತಾನೆ. ಅಂದ್ರೆ ಈ ಅಷ್ಟಾಂಗ ಯೋಗದ ಬಗ್ಗೆ ಕೃಷ್ಣ ತುಂಬಾ ವಿವರಿಸ್ತಾನೆ ಈ ಅಧ್ಯಾಯದಲ್ಲಿ. ಆಗ ಅರ್ಜುನ ಹೇಳ್ತಾನೆ, ನೋಡು ಕೃಷ್ಣ, ಈ ರೀತಿಯಾಗಿ ಅಂದ್ರೆ ಈ ಕುರುಕ್ಷೇತ್ರ ಯುದ್ಧ ನಡೆದದ್ದು 5000 ವರ್ಷದ ಹಿಂದೆ. ಆಗ ದ್ವಾಪರ ಯುಗ ಮುಗಿದು ಕಲಿಕಾಲ ಪ್ರಾರಂಭವಾಗುವ ಹಂತವಾಗಿತ್ತು. ಕೃಷ್ಣನಿಗೆ ಗೊತ್ತಿತ್ತು, ಕಲಿಕಾಲದ ಜನರ ಯೋಗ್ಯತೆಗಳ ಬಗ್ಗೆ ಕೃಷ್ಣನಿಗೆ ಗೊತ್ತಿತ್ತು. ಆದ್ರಿಂದ ಈ ಅಷ್ಟಾಂಗ ಯೋಗ ಅಂತ ಹೇಳುವಂಥದ್ದು ಕಲಿಕಾಲದ ಜನರಿಗೆ ಅಲ್ಲ ಅಂತ ಹೇಳುವುದನ್ನು ಅವನಿಗೆ ನಮಗೆ ಅರ್ಥ ಮಾಡಿಸ್ಕೊಳ್ಬೇಕಾಗಿತ್ತು. ಆದ್ರಿಂದ ಕೃಷ್ಣ ಅರ್ಜುನನ ಮೂಲಕ ಇಂಥ ಪ್ರಶ್ನೆಯನ್ನು ಕೇಳಿಸ್ತಾನೆ. ಅರ್ಜುನನಿಗೆ ಬಹುಶಃ ಇದು ಕಷ್ಟ ಅಲ್ಲ, ಅರ್ಜುನನಿಗೆ ಇದು ಕಷ್ಟ ಅಲ್ಲ, ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಇದು ಕಷ್ಟ. ಆದ್ರಿಂದ ಈ ಪ್ರಶ್ನೆ ಕೇಳ್ತಾನೆ ಅರ್ಜುನ, ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡುದು? ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಇದು ಗಾಳಿಯನ್ನಾದ್ರೂ ಕಂಟ್ರೋಲ್ ಮಾಡ್ಬೋದು, ಮನಸ್ಸನ್ನು ನಿಗ್ರಹಿಸ್ಲಿಕ್ಕೆ ತುಂಬಾ ಕಷ್ಟ. ಅದು ನೀವೇ ನೋಡಿ, 1 ನಿಮಿಷ ನೀವು ಕಣ್ಣು ಮುಚ್ಚಿ ಕೂತ್ರೆ ನಿಮ್ಮ ಮನಸ್ಸು ಎಲ್ಲಿಗೆಲ್ಲ ಹೋಗಿ ಬರ್ತದೆ ಅಂತ. ನೀವು ಒಂದು ವಸ್ತುವಿನ ಮೇಲೆ 2 ನಿಮಿಷ ಅದನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗ್ತದಾ? ಖಂಡಿತ ಸಾಧ್ಯ ಅಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಅದು ನಮ್ಮ ಹತೋಟಿ ತಪ್ಪಿ ಎಲ್ಲೆಲ್ಲೋ ತಿರುಗಾಡ್ಲಿಕ್ಕೆ ಹೋಗಿ ಆಗ್ತದೆ. ನಾವು ಯಾಕೆ ಕೂತಿದ್ದೇವೆ, ನಾವು ಯಾವ್ದನ್ನು ಹಿಡಿದಿಟ್ಕೊಳ್ತೇವೆ, ಯಾಕೆ ಕೂತಿದ್ದೇವೆ ಅಂತ ಹೇಳಿದ್ರೆ ನಮಗೆ ಮರ್ತೋಗ್ತದೆ. ನಾವು ಇನ್ನೊಂದು ಆಲೋಚನೆಗೆ ಸೆಕೆಂಡಲ್ಲಿ 1 ಸೆಕೆಂಡಲ್ಲಿ ನಾವು ಒಂದೊಂದು ಕಡೆ ಹಾರಿ ಒಂದೊಂದು ವಿಷಯಗಳ ಬಗ್ಗೆ ಆಲೋಚನೆ ಮಾಡಿ ಆಗ್ತದೆ. ಅದರಿಂದ ಅರ್ಜುನ ಹೇಳ್ತಾನೆ ಇದನ್ನು ಹಿಡಿದಿಡುವುದು ಬಲು ಕಷ್ಟ ಅಂತ. ಆಗ ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ. ಅಂದ್ರೆ ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನಿಲ್ಲ. ಆದ್ರೆ ಯಾರು ಅಭ್ಯಾಸದಿಂದ, ಇಲ್ಲಿ ಒತ್ತು ಕೊಡ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮತ್ತು ವೈರಾಗ್ಯದಿಂದ ಯಾರು ಪ್ರಯತ್ನ ಪಡ್ತಾರೋ ಅವರಿಗೆ ಇದು ಆಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಕೃಷ್ಣ ಹೇಳ್ತಾನೆ, ಕುಂತಿಯ ಮಗನಾದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದನ್ನು ನಿಗ್ರಹಿಸಬಹುದು ಅಂತ ಕೃಷ್ಣ ಹೇಳ್ತಾನೆ. ಆದ್ರಿಂದ ಈ ಕಲಿ ಯುಗಕ್ಕೆ ಹೇಳಿದಂತಹ ಯೋಗ ಯಾವುದು ಅಂತ, ಅಷ್ಟಾಂಗ ಯೋಗದ ಸಾಧ್ಯತೆಯನ್ನು ಇಲ್ಲಿ ತಳ್ಳಿ ಹಾಕಲಾಗಿದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಅಂತಹ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ
ಆ ರೀತಿ ಒಂದು ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಶ್ನೆ ನಮ್ಗೆ ಬರೋದಿಲ್ಲ, ಯಾಕಂದ್ರೆ ಸಾಧ್ಯವೇ ಇಲ್ಲ ಅದು ನಮ್ಮ ಈ ಜೀವನದಲ್ಲಿ. ಆದ್ರಿಂದ ಬೇರೆ ಯಾವ ಯೋಗದಿಂದ ನಮ್ಗೆ ಇದನ್ನು ಸಾಧಿಸಬಹುದು ಅಂತ ಹೇಳುವುದನ್ನು ನಾವಿಲ್ಲಿ ನೋಡ್ಲಿಕ್ಕಿದ್ದೇವೆ. ನಮ್ಮ ಮನಸ್ಸು ನಮಗೆ ಸ್ನೇಹಿತನೇ ಅಥವಾ ಶತ್ರುವೇ? ನಮ್ಮ ಮನಸ್ಸು ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಏನ್ ಬರ್ತದೋ ಅದು ಸಾಧ್ಯ ಆಗ್ತದೆ. ಆದ್ರಿಂದ ನಮ್ಮ ಮನಸ್ಸೇ ನಮ್ಗೆ ದೊಡ್ಡ ಶತ್ರು ಹಾಗೆ ಮಿತ್ರ. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂದು ಹಾಗೆ ಅದನ್ನು ಮನಸ್ಸು ಮಾಡದಿರುವವನಿಗೆ ಮನಸ್ಸೇ ದೊಡ್ಡ ಶತ್ರು ಅಂತ. ಅಂದ್ರೆ ಮನಸ್ಸು ಮಾಡಿದ್ರೆ, ಕೃಷ್ಣ ಹೇಳ್ತಾನಲ್ಲ, ಮನಸ್ಸು ಮಾಡಿದ್ರೆ ಅಥವಾ ವೈರಾಗ್ಯದಿಂದ ಅಥವಾ ಅಭ್ಯಾಸದಿಂದ ನಾವು ಇದನ್ನ ಮಾಡ್ಬೋದು. ಮನಸ್ಸು ಮಾಡಿದ್ರೆ ಅಂದ್ರೆ ಇದರ ಅರ್ಥ ಮನಸ್ಸು ಮಾಡಿದ್ರೆ ನಮಗೆ ಈ ಯೋಗವನ್ನು ಸಾಧಿಸಬಹುದು ಅಂತ. ಯಾವುದು ಅಷ್ಟಾಂಗ ಯೋಗ ಅಲ್ಲ, ಮುಂದೆ ನಾನು ಹೇಳುವಂತಹ ಯೋಗವನ್ನು ಮನಸ್ಸು ಮಾಡಿದ್ರೆ ನಮಗೆ ಮನಸ್ಸಿನ ಮೂಲಕ ನಾವಿದನ್ನು ಸಾಧಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಮನಸ್ಸೇ ನಮ್ಮ ಬಂಧು, ಮನಸ್ಸೇ ನಮ್ಮ ಶತ್ರು ಅಂತ. ಇಲ್ಲಿ ಯಾವುದು ಯೋಗ ಅಂತ? ಕಲಿಯುಗದಲ್ಲಿ ಜಪವೇ ಯೋಗ. ಪುರಂದರದಾಸರು ಹೇಳ್ತಾರೆ, ಧ್ಯಾನವು ಕೃತಯುಗದಲ್ಲಿ, ಯಜ್ಞ ಯಾಗವು ತ್ರೇತಾಯುಗದಲ್ಲಿ, ಅರ್ಚನೆ ದ್ವಾಪರದಲ್ಲಿ, ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವ ಪುರಂದರ ವಿಠಲ ಅಂತ. ಅಂದ್ರೆ ಈ ಯೋಗ ಪದ್ಧತಿಯಲ್ಲಿ ಭಕ್ತಿ ಯೋಗವೇ ಮುಖ್ಯ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನೀವು ಅಷ್ಟಾಂಗ ಯೋಗದಲ್ಲಿ ಏನನ್ನು ಸಾಧಿಸ್ತೀರೋ, ಏನೋ ಸಾಧನೆ ಮಾಡ್ಲಿಕ್ಕೆ ಹೋಗ್ತಿರೋ ಅದನ್ನು ಭಕ್ತಿ ಯೋಗದಲ್ಲಿ ಮಾಡ್ಬೋದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನಾವೀಗ ಕರ್ಮಯೋಗ ನೋಡಿದ್ದೇವೆ, ಜ್ಞಾನ ಯೋಗವನ್ನು ನೋಡಿದ್ದೇವೆ, ಅನಂತರ 6ನೇ ಅಧ್ಯಾಯದಲ್ಲಿ ಈಗ ಅಷ್ಟಾಂಗ ಯೋಗವನ್ನು ಕೂಡ ನೋಡಿದ್ದೇವೆ. ಎಲ್ಲದರ ಗುರಿ ಒಂದೇ, ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣನನ್ನು ಸೇರುವುದೇ. ಆದ್ರೆ ಇದೆಲ್ಲ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ ಕೂಡ ನಾವು ನೋಡಿದ್ದೇವೆ. ಭಕ್ತಿ ಯೋಗ ಅತಿ ಸುಲಭವಾದ ಮಾರ್ಗ. ಈ ಕಲಿಯುಗಕ್ಕೆ ಭಕ್ತಿ ಮಾರ್ಗ, ಭಕ್ತಿಯ ಮೂಲಕ ಕೃಷ್ಣನನ್ನು ಪಡೆಯುವುದು ಅತಿ ಸುಲಭವಾದ ಮಾರ್ಗ. ಬೇರೆಲ್ಲಾ ಯೋಗಗಳ ಮೂಲಕ ನಾವು ಏನನ್ನು ಸಾಧನೆ ಮಾಡ್ತೇವೋ ಅದೇ ಸಾಧನೆಯನ್ನು ನಾವು ಭಕ್ತಿ ಯೋಗದ ಮೂಲಕ ಮಾಡಬಹುದು. ಅದು ಬಹು ಸುಲಭ, ಬಹು ಸರಳ. ಅದನ್ನು ನಮಗೆ ಪ್ರಭುಪಾದರು ಇನ್ನೂ ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ಅವರು ಹೇಳುವ ರೀತಿಯಲ್ಲಿ ಸಾಗಿದ್ರೆ ನಾವು ಭಕ್ತಿ ಯೋಗದಲ್ಲಿ ನಿಸ್ಸಂಶಯವಾಗಿ ಕೃಷ್ಣನನ್ನು ಪಡೆಯಬಹುದು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರಬಹುದು. ಧ್ಯಾನವು ಕೃತಯುಗದಲ್ಲಿ ಅಂದ್ರೆ ಆಗ ಧ್ಯಾನಕ್ಕೆ ಹೋಗ್ತಾ ಇದ್ರು, ತಪಸ್ಸು ಮಾಡ್ತಾ ಇದ್ರು. ಯಾಕಂದ್ರೆ ಕೃತಯುಗದಲ್ಲಿ ಆ ಯುಗದಲ್ಲಿ ಅವರಿಗೆ ಅಷ್ಟು ಆಯುಷ್ಯ ಇತ್ತು. ಜನರು 200-300 ವರ್ಷ ಬದುಕ್ತಾ ಇದ್ರು. ಆಗ ಭಗವಾನ್ ವಿಷ್ಣು ಮೇಲೆ ಧ್ಯಾನ ನೀವೆಲ್ಲ ಕೇಳಿದಿರಿ, ಋಷಿಗಳು ಎಷ್ಟೋ ಸಮಯ, ಎಷ್ಟೋ ವರ್ಷಗಳ ಕಾಲ ಅವರು, ಸಾವಿರಾರು ವರ್ಷಗಳ ಕಾಲ ಅವರು ತಪಸ್ಸು ಮಾಡ್ತಾ ಇದ್ರು. ಯಜ್ಞ ಯಾಗವು ತ್ರೇತಾಯುಗದಲ್ಲಿ ಯಜ್ಞ ಮಾಡ್ತಾ ಇದ್ರು ವಿಷ್ಣುವನ್ನು ಒಲಿಸಿಕೊಳ್ಳಿಕ್ಕೋಸ್ಕರ. ಅವ್ರಿಗಷ್ಟು ಸಮಯ ಇತ್ತು. ತುಂಬಾ ವರ್ಷಗಟ್ಲೆ ಅವರು, ದಿನಗಟ್ಲೆ ಅವರು ಯಜ್ಞ ಮಾಡ್ತಾ ಇದ್ರು. ದ್ವಾಪರ ಯುಗಕ್ಕೆ ಬರುವಾಗ ಮನುಷ್ಯನ ಆಯುಷ್ಯ ಪುನಃ ಕಮ್ಮಿ ಆಯ್ತು. ಆಗ ಅವರು ಮೂರ್ತಿ ಪೂಜೆಯನ್ನು ಮಾಡ್ತಾ ಇದ್ರು. ದೇವರನ್ನು ಸ್ಥಾಪನೆ ಮಾಡಿ ಆ ರೀತಿ ಪೂಜೆ ಮಾಡಿ ಅವರು ದೇವರನ್ನು ಒಲಿಸ್ಕೊಳ್ತಾ ಇದ್ರು. ಆದ್ರೆ ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವ ಪುರಂದರ ವಿಠಲ ಅಂತ ಹೇಳಿ ದಾಸರ ಹಾಡ್ತಾರೆ. ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದರ ಮೂಲಕ ನಾವು ಮುಕ್ತಿಯನ್ನು ಪಡೆಯಬಹುದು. ಆ 3 ಯುಗದಲ್ಲಿ ಅವ್ರು ಏನೇನು ಮಾಡ್ತಿದ್ರೋ ಅದನ್ನೆಲ್ಲ ನಾವು ಸುಲಭವಾಗಿ ಕೃಷ್ಣನ ನಾಮ ಜಪ ಮಾಡೋದ್ರಿಂದ ನಮಗೆ ಪಡಿಬಹುದು. ಈ ಅಷ್ಟಾಂಗ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಇದರಿಂದ ಅದರದ್ದೆಲ್ಲ ಏನು ಗುರಿ, ಅದನ್ನೆಲ್ಲ ಮಾಡಿದ್ರೆ ಏನ್ ಸಿಗ್ತದೆ ಅವರಿಗೆ, ಅದನ್ನೇ ನಾವು ಭಗವಂತನ ನಾಮಗಳನ್ನು ಜಪಿಸುವುದರ ಮೂಲಕ ಪಡಿಬಹುದು ಅಂತ ಹೇಳಿ ನಿಮ್ಗೆ ಈಗ ಒಂದು 100ನೇ ಅಂತಸ್ತಿಗೆ ಹೋಗ್ಬೇಕು. ಯಾವುದ್ರ ಮೂಲಕ ಹೋಗ್ತೀರಿ ನೀವು? ಮೆಟ್ಲಲ್ಲಿ ಹೋಗ್ತೀರಾ, ಲಿಫ್ಟ್ ಅಲ್ಲಿ ಹೋಗ್ತೀರಾ? ಮೆಟ್ಲಲ್ಲೂ ಹೋಗ್ಬೋದು, ತೊಂದ್ರೆ ಇಲ್ಲ. ಆದ್ರೆ ನಿಮಗೆ 4ನೇ ಅಂತಸ್ತಿಗೆ ಹೋಗುವಾಗ್ಲೇ ಎದುರು ಬರ್ಲಿಕ್ಕೆ ಶುರುವಾಗ್ತದೆ. ನೀವು ಅಲ್ಲೇ ಬಾಕಿ ಆಗ್ತೀರಿ, ಸಾಕಪ್ಪ ನನ್ಗೆ ಆಗೋದಿಲ್ಲ ಅಂತ ಹೇಳಿ ಅಲ್ವಾ, ಇನ್ನು ನಂಗೆ ಹತ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ನೀವು ಲಿಫ್ಟ್ ಯೂಸ್ ಮಾಡಿದ್ರೆ,
ಕೂಡ್ಲೆ ನೀವು 100ನೇ ಮೆಟ್ಲಿಗೆ 100ನೇ ಅಂತಸ್ತಿಗೆ ಆರಾಮವಾಗಿ ಹೋಗ್ಬೋದು. ಅಂದ್ರೆ ಈ ರೀತಿಯ ಜ್ಞಾನ ಕರ್ಮ ಈ ಅಷ್ಟಾಂಗ ಯೋಗ ಎಲ್ಲ ಮಾಡುವುದ ಬದಲು ನೇರವಾಗಿ ನೀವು ಭಕ್ತಿ ಸೇವೆಗೆ ಬಂದ್ರೆ, ಭಕ್ತಿ ಯೋಗಕ್ಕೆ ಬಂದ್ರೆ ಆರಾಮವಾಗಿ ನೀವು ನಿಮ್ಮ ಗುರಿಯನ್ನು ತಲುಪಬಹುದು ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ. ಅದನ್ನೇ ಪ್ರಭುಪಾದರು ಕೂಡ ಹೇಳ್ತಾರೆ. ಈ ಮಂತ್ರವನ್ನು ಕಲಿಯುಗಕ್ಕೆ ಪ್ರಭುಪಾದರು ಕೊಟ್ಟಿದ್ದಾರೆ. ಅಂದ್ರೆ ಮಂತ್ರ ಅಂತ ಹೇಳಿದ್ರೆ ಮನಸ್ಸನ್ನು ಬಿಡುಗಡೆಗೊಳಿಸುವಂಥದ್ದು ಮಂತ್ರ. ಈ ಐಹಿಕ ಜಗತ್ತಿನಿಂದ ನಮ್ಮನ್ನು ಬಿಡಿಸಿ ಕೃಷ್ಣನೊಂದಿಗೆ ಸಂಯೋಗಗೊಳಿಸುವುದು, ಅಂದ್ರೆ ಜೋಡಿಸುವುದು. ನಾನು ಹೇಳಿದಲ್ಲ ಯೋಗದ ಅರ್ಥ ಇಲ್ಲಿಂದ ಬಿಡಿಸಿ ಅಲ್ಲಿಗೆ ಜೋಡಿಸುವುದು. ಈ ಐಹಿಕ ಜಗತ್ತಿನಿಂದ ನಮ್ಮನ್ನು ಬಿಡಿಸಿ ಕೃಷ್ಣನೊಂದಿಗೆ ಜೋಡಿಸುವುದು ಮಂತ್ರ. ಯಾವ ಮಂತ್ರ? ಹರೇ ಕೃಷ್ಣ ಮಂತ್ರ. ದಾಸರು ಹೇಳ್ತಾರೆ, ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಬಾಮೆಗೆ ಪೇಳಿದ ಮಂತ್ರ ಅಂತ. ನಿಮ್ಗೆಲ್ಲ ಗೊತ್ತಿರ್ಬೋದು ದಾಸರ ಹಾಡು. ಆದ್ರಿಂದ ಈ ಯುಗಕ್ಕೆ ದಾಸರು ಕಲಿಯುಗದಲ್ಲಿ ಹುಟ್ಟಿದವರು, ಕಲಿಯುಗಕ್ಕೆ ಅವರು ಹೇಳಿದಂತ ಹಾಡಿದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಇದು ಕಲಿಯುಗಕ್ಕೆ ಹೇಳಿದ ಮಂತ್ರ. ಕಲಿಯುಗದಲ್ಲಿ ಈ ಮಾತ್ರದಿಂದಲೇ ನಾವು ಭಕ್ತಿ ಪಥದಲ್ಲಿ ಸಾಗಿ ಕೃಷ್ಣನನ್ನು ಸೇರ್ಬೋದು ಅಂತ ಯೋಗ ನಮ್ಗಿದೆ. ಎಲ್ಲಾ ಗ್ರಂಥಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಎಲ್ಲಾ ಗ್ರಂಥದಲ್ಲೂ ಕೂಡ ಇದರ ಬಗ್ಗೆ ಕೃಷ್ಣ ಹೇಳಿದ್ದಾನೆ. ಅಂದ್ರೆ ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಬೇಕು ಅಂತ ನಾರಾಯಣ ಸಂಹಿತೆಯಲ್ಲಿ ಕೂಡ ಹೇಳಿದೆ ಇದನ್ನು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ನಿಮಗಿದು ಈ ಶ್ಲೋಕ ಎಲ್ಲಿಂದ ಬಂದದು ಅಂತ ಹೇಳೋ ಒಂದು ಕುತೂಹಲ ಇರ್ಬೋದು. ಇತಿ ಷೋಡಶಕ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಾತೌ ಪರತರೋಪಾಯವು ಸರ್ವ ವೇದೇಶು ದೃಶ್ಯತೆ ಅಂತ. ಇದು ಕಲಿಶಂತರಣ ಉಪನಿಷತ್ ಅಂತ ಹೇಳುವ ಗ್ರಂಥದಲ್ಲಿ ಇದನ್ನು ಹೇಳಿದೆ. ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಇತಿ ಷೋಡಶಕ ನಾಮ್ನಾಂ, ಈ 16 ಶಬ್ದಗಳಿರುವ ಮಂತ್ರ ಕಲಿ ಕಲ್ಮಶ ನಾಶನಂ, ಕಲಿಯುಗದ ಎಲ್ಲಾ ಕಲ್ಮಶಗಳನ್ನು ನಾಶ ಮಾಡ್ತದೆ. ನಾತೌ ಪರತರೋಪಾಯೌ, ಅಂದ್ರೆ ಬೇರೆ ಯಾವುದೇ ಉಪಾಯ ಇಲ್ಲ. ಸರ್ವ ವೇದೇಶು ಎಲ್ಲಾ ವೇದಗಳು ಇದನ್ನೇ ಹೇಳ್ತದೆ ಅಂತ. ಕಲಹ ಮತ್ತು ಕಪಟದ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ ಅಂತ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತದೆ. ಹರೇರ್ ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ಗತಿರನ್ಯತ ಅಂತ. ಕಲಿಯುಗದಲ್ಲಿ ಹರೇರ್ ನಾಮ ಇವ ಕೇವಲಂ, ಬರೀ ಹರಿಯ ಹೆಸರು ಮಾತ್ರ, ದೇವರ ಹೆಸರು ಮಾತ್ರದಿಂದ ನಮಗೆ ಬೇರೆ ಯುಗದಲ್ಲಿ ಅವರು ಏನು ಸಾಧನೆ ಮಾಡ್ತಿದ್ರು ಅದೆಲ್ಲ ನಮಗೆ ಈ ಯುಗದಲ್ಲಿ ಬರೀ ಹರಿನಾಮದಿಂದ ದೊರೆಯುತ್ತದೆ. ಬೇರೆ ದಾರಿಯೇ ಇಲ್ಲ. ಕಲಿಗಾಲದ ಜನರಿಗೆ ಬೇರೆ ಯಾವುದೇ ದಾರಿ ಇಲ್ಲ ಕೃಷ್ಣನನ್ನು ಪಡೆಯಲಿಕ್ಕೆ ಅಂತ ಹೇಳ್ತಾರೆ. ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಯುಗದಲ್ಲಿ ಒಂದು ವರವಿದೆ. ಅದೇನು? ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ಮುಕ್ತಿಯನ್ನು ಪಡೆಯಬಹುದು. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತಹ ಒಂದು ಮಾತಿದು. ನೀವು ಭಗವದ್ಗೀತೆಯ ಅಧ್ಯಯನ ಆದ್ಮೇಲೆ ನೀವು ಪುನಃ ಒಂದು ಗಂಭೀರವಾದ ಒಂದು ಅಧ್ಯಯನ ಮಾಡಬೇಕು. ಇದರ ಬಗ್ಗೆ ಜ್ಞಾನದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಭಾಗವತವನ್ನು ಕೂಡ ಅಧ್ಯಯನ ಮಾಡಬೇಕು. ಅದರಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಅಂದ್ರೆ ಕೃಷ್ಣನ ನಾಮಕ್ಕೆ ಎಷ್ಟು ಶಕ್ತಿ ಉಂಟು ಅಂತ ಹೇಳುದು ನಾವು ಪುನಃ ಅಲ್ಲಿ ಗೊತ್ತಾಗ್ತದೆ ನಮಗೆ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಕೃಷ್ಣ ಇದೇ
ಭಗವದ್ಗೀತೆಯಲ್ಲಿ ಮುಂದೆ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಜಪದಲ್ಲಿ ನಾನು ಜಪಯಜ್ಞ ಅಂತ ಕೃಷ್ಣ ಹೇಳ್ತಾನೆ. ಯಾವುದ್ರಲ್ಲೆಲ್ಲ ನಾನು ಇದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. 10ನೇ ಅಧ್ಯಾಯದಲ್ಲಿ ನಾವು ಮುಂದೆ ನೋಡ್ತೇವೆ ಅದನ್ನು. ಯಾವುದ್ರಲ್ಲೆಲ್ಲ ನಾನು ಇದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಜಪಯಜ್ಞದಲ್ಲಿ ನಾನಿದ್ದೇನೆ. ಈ ಯುಗಕ್ಕೆ ಜಪವೇ, ಹರಿನಾಮವೇ ಯಜ್ಞ. ಇದಕ್ಕೆ ಸಂಕೀರ್ತನ ಯಜ್ಞ ಅಂತ ಹೇಳಿ ಹೆಸರು. ಈಗ ನಾವು ಹರೇ ಕೃಷ್ಣ ಮಂತ್ರವನ್ನು ಹೇಗೆ ಜಪ ಮಾಡಬೇಕು ಅಂತ ಹೇಳೋದನ್ನು ನೋಡುವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಇದನ್ನು ಹೇಳುವ ಮೊದಲು ನಾವು ಪಂಚತತ್ವ ಮಂತ್ರವನ್ನು ಜಪಿಸಬೇಕು. ಅಂದ್ರೆ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಅಂತ ಹೇಳಿ, ಇಲ್ಲಿ ಚೈತನ್ಯರು ಈ ಯುಗಕ್ಕೆ ಕೊಟ್ಟಂತಹ ಮಂತ್ರ ಇದು. ಅವರ ಮೂಲಕ ನಾವು ಈ ಮಂತ್ರವನ್ನು ಹೇಳಬೇಕು. ಮೊದಲಿಗೆ ಅವರ ಗುರುವಂದನೆ ಮಾಡಿ, ಅವರಿಗೆ ನಮಿಸಿ ತಲೆಬಾಗಿ ವಂದಿಸಿ ನಾವು ಮತ್ತೆ ಈ ಮಂತ್ರವನ್ನು ಹೇಳಬೇಕು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಆಮೇಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು ಹೇಗೆ ಹೇಳ್ಬೇಕು ಅಂದ್ರೆ, ಮೊನ್ನೆ ಯಾರೋ ಒಬ್ರು ಮಾತಾಜಿ ಕೇಳ್ತಾ ಇದ್ರು, ನಾವು ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಳ್ಬೋದಲ್ಲ ಅಂತ. ಖಂಡಿತ ಮಾಡ್ಕೊಳ್ಬೋದು. ಆದ್ರೆ ಇವತ್ತು ಅರ್ಜುನ ಹೇಳ್ತಾನಲ್ಲ, ಮನಸ್ಸು ಎಷ್ಟು ಹಠಮಾರಿ ಅಂತ. ಅದು ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂತ ಅರ್ಜುನನೇ ಇಲ್ಲಿ ಹೇಳ್ತಾನೆ ಕೃಷ್ಣನ ಹತ್ರ. ಆದ್ರಿಂದ ಮನಸ್ಸಿನಲ್ಲಿ ಧ್ಯಾನ ಮಾಡುವುದಕ್ಕಿಂತಲೂ ನಾವು ಹೇಳಿದ್ದನ್ನು ನಾವು ಕೇಳುವ ಹಾಗೆ, ನಾವು ಬಾಯಲ್ಲಿ ಜಪಿಸುವಾಗ ಅದು ನಮ್ಮ ಕಿವಿಗೆ ಕೇಳುವ ಹಾಗೆ ನಾವು ಹೇಳಿದ್ರೆ ಅದರ ಫಲ ಜಾಸ್ತಿ. ಆಗ ನಮ್ಮ ಮನಸ್ಸು ಸ್ವಲ್ಪ ಓಡುವುದನ್ನು ನಿಲ್ಲಿಸ್ತದೆ. ಆಗಾಗ ನಮಗೆ ನೆನಪಾಗ್ತದೆ ನಾವು ಕೃಷ್ಣನ ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಹೇಳುವುದು. ಆದ್ರಿಂದ ಎಲ್ಲಾದ್ರೂ ಅದು ತಿರುಗ್ಲಿಕ್ಕೆ ಹೋಗಿದ್ರು ಕೂಡ ಪುನಃ ಬರ್ತದೆ ಅದು ನಮ್ಮಲ್ಲಿಗೆ ಮನಸ್ಸು. ಆದ್ರಿಂದ ಅದು ನಾವು ನಮಗೆ ಕೇಳುವಷ್ಟು ಗಟ್ಟಿಯಾಗಿ ನಾವು ಹೇಳಬೇಕು ಆ ಮಂತ್ರವನ್ನು ಅಂತ ಹೇಳ್ತಾರೆ. ಆಮೇಲೆ ಪ್ರತಿಯೊಂದು ಕೃಷ್ಣನ ಅಲ್ಲಿರುವ ಮಂತ್ರದಲ್ಲಿರುವ ಕೃಷ್ಣನ ನಾಮವನ್ನು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಉಚ್ಚರಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ಈ 108 ಮಾಲೆಗಳ ಜಪ ಇದು. ಒಂದು ಮಾಲೆಯಲ್ಲಿ 108 ಮಣಿಗಳಿರ್ತದೆ, ಗೊತ್ತಿರ್ತದೆ ನಿಮಗೆ. ಆ ರೀತಿ ಜಪಿಸ್ಲಿಕ್ಕೆ ನಿಮಗೆ 7-8 ನಿಮಿಷ ಸಾಕಾಗ್ತದೆ. ಈ ರೀತಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಜಪಿಸಿದ್ರೆ ನಿಮ್ಗೆ 2 ನಿಮಿಷ 3 ನಿಮಿಷದಲ್ಲೂ ಮುಗಿಸ್ಬೋದು. ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ನೀವು ಸ್ಪಷ್ಟವಾಗಿ ಹೇಳುವುದನ್ನು ಕೇಳಿಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಅಂದ್ರೆ ಇದನ್ನು ಭಕ್ತಿಪೂರ್ವಕವಾಗಿ ಕಾನ್ಸಂಟ್ರೇಷನ್ ಅಲ್ಲಿ ಇದನ್ನು ನಮ್ಮ ಪ್ರಜ್ಞೆಯಲ್ಲಿ ಬಹಳ ಗೌರವಯುತವಾಗಿ ನಾವು ಇದನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಯಾವುದೇ ಜಾಗದ ಯಾವುದೇ ಕಟ್ಟುಪಾಡುಗಳಿಲ್ಲ, ನಿರ್ಬಂಧಗಳೇನಿಲ್ಲ. ಈ ರೀತಿ ಮಾಡಬಾರ್ದು ಅಂದ್ರೆ ಆ ಜಾಗದಲ್ಲಿ ಕೂತು, ನಿಮಗೆ ಪಾರ್ಕಲ್ಲಿ ಹೋಗಿ ಮನೆಯಲ್ಲೇ ಕೂತು ಹೇಳ್ಬೇಕು ಅಂತ ಏನಿಲ್ಲ. ನೀವು ಪಾರ್ಕಿಗೆ ಹೋಗ್ತೀವಿ, ಒಂದು ಮರದ ಬುಡದಲ್ಲಿ ಕೂತು ನೀವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬೋದು. ಅಥವಾ ಅಲ್ಲಿ ಒಂದು ನಡೆಯುವ ಜಾಗ ಇರ್ತದೆ, ನೀವು ಸಂಜೆ ವಾಕಿಂಗ್ ಮಾಡ್ತೀರಿ ಅರ್ಧ ಗಂಟೆ ಅಂತ ಇಟ್ಕೊಳ್ಳಿ, ಅಲ್ಲಿ ನೀವು 5-6 ಬಾರಿ ಇಂತಹ ಒಂದು ಮಾಲೆಯನ್ನು ಜಪಿಸ್ಬೋದು. ಒಂದು ಮಾಲೆಯಲ್ಲಿ 108 ಮಣಿಗಳಿರ್ತದೆ. ಅಂತಹ ಮಾಲೆಯನ್ನು ನೀವು 5-6 ಬಾರಿ ಅರ್ಧ ಗಂಟೆಯಲ್ಲಿ ಜಪಿಸ್ಬೋದು. ನಿಧಾನವಾಗಿ ನಡೆದುಕೊಂಡು ಹೇಳ್ತಾ, ಕೈಯಲ್ಲಿ ಅದನ್ನು ಎಣಿಸ್ತಾ ನೀವು ನಡೀತಾ ಆರಾಮವಾಗಿ ಮಾಡಬಹುದು. ಅದಕ್ಕೆ ಇಂಥ ಕಟ್ಟುಪಾಡುಗಳೇನಿಲ್ಲ, ನಿರ್ಬಂಧನೆಗಳು ಏನಿಲ್ಲ. ಮನೆಯಲ್ಲೇ ಇರ್ಬೇಕು, ಇಂತಹ ಜಾಗದಲ್ಲೇ ಕೂತಿರ್ಬೇಕು, ಇಂತಹ ದಿಕ್ಕನ್ನೇ ನೀವು ನೋಡ್ತಾ ಇರ್ಬೇಕು. ಕೆಲವು ಸಲ ನಮ್ಮಲ್ಲಿ ಕೆಲವು ನಿಬಂಧನೆಗಳಿರ್ತದೆ. ಗಾಯತ್ರಿ ಮಂತ್ರ ಅಥವಾ ಯಾವುದೇ ಒಂದು ಮಂತ್ರಗಳಿಗೆ ಕೆಲವು ಯಥಾವಿಧಿ ಅಂತ ಹೇಳ್ತಾರೆ. ಅದನ್ನು ವಿಧಿಪೂರ್ವಕ ಮಾತ್ರ ಮಾಡಬೇಕು. ಬೇರೆ ರೀತಿ ಮಾಡಿದ್ರೆ ಅದರಿಂದ ತಪ್ಪು
ಫಲಗಳು ಬರ್ತದೆ. ಆದ್ರೆ ಹರೇ ಕೃಷ್ಣ ಮಂತ್ರಕ್ಕೆ ಅಂತ ಯಾವುದೇ ವಿಧಿಗಳಿಲ್ಲ. ಆದ್ರೆ ಶುದ್ಧವಾದ ಜಾಗದಲ್ಲಿ ನಾವು ಮಾಡೋದು ನಮಗೆ ನಮ್ಮ ಮನಸ್ಸಿಗೆ ಸಂತೋಷ ಕೊಡ್ಬೇಕಲ್ಲ. ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ನಮಗೆ ಅನ್ನಿಸಬಾರ್ದು. ಆ ರೀತಿಯಾಗಿ ನಡೆದುಕೊಂಡು ನಾವು ಈ ಮಂತ್ರವನ್ನು ಹೇಳಬಹುದು. ಯಾವುದೇ ಸಮಯದಲ್ಲಿ ಕೂಡ ನೀವು ಇದನ್ನು ಜಪ ಮಾಡಬಹುದು. ಇದಕ್ಕೆ ಯಾವುದೇ ಸಮಯದ ಕಟ್ಟುಪಾಡಿಲ್ಲ. ಬೆಳಿಗ್ಗೆ ಬೇಗ ಎದ್ರೆ ಒಳ್ಳೇದು. ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಕಾರ್ಯ, ದೇವರ ಕಾರ್ಯ ಮಾಡುವುದು ತುಂಬಾ ಒಳ್ಳೆಯದು. 4 ಗಂಟೆಗೆ ಎದ್ದು ಎಲ್ಲ ಅಂತಹ ಟೈಮಲ್ಲಿ ಮಾಡಿದ ಯಾವುದೇ ಕೆಲಸಗಳು ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಪರಿಣಾಮ ಬೀರ್ತದೆ ಅಂತ ಹೇಳೋದು ನನ್ಗೆಲ್ಲ ಗೊತ್ತು. ನಾವು ಮಕ್ಕಳಿಗೆ ಓದ್ಲಿಕ್ಕೆ ಹೇಳುವಾಗ್ಲೂ ಬೆಳಿಗ್ಗೆ ಬೇಗ ಎದ್ದು ಓದು ಅಂತ ಹೇಳ್ತೇವಲ್ಲ. ಯಾವುದೇ ಕೆಲಸ ಅಂತ ಅಧ್ಯಯನದಂತಹ ಯಾವುದೇ ಕೆಲಸಗಳಿಗೂ ಕೂಡ ಬ್ರಹ್ಮ ಮುಹೂರ್ತ ತುಂಬಾ ಒಳ್ಳೆಯದು. ಆದ್ರೆ ಆಗುದಿಲ್ಲ ಕೆಲವು ಸಲ ರಾತ್ರಿ ನಾವು ತುಂಬಾ ತಡವಾಗಿ ಮಲಗಿ ಬಿಡ್ತೇವೆ. 10 ಗಂಟೆ 11 ಗಂಟೆ 12 ಗಂಟೆ ಎಲ್ಲ ಆಗಿ ಬಿಡ್ತದೆ. ಅಂತ ಸಮಯದಲ್ಲಿ ನಮ್ಗೆ ಹೇಳ್ಲಿಕ್ಕೆ ಆಗುದಿಲ್ಲ. ನಮ್ಗೆ ದೇಹಕ್ಕೆ ಆಯಾಸ ಆಗಿಬಿಡುತ್ತೆ, ದೇಹಕ್ಕೆ ಆರಾಮ ಕೂಡ ಅಷ್ಟೇ ಆಗತ್ತೆ. ಆದ್ರಿಂದ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಸಮಯದಲ್ಲಿ ನಾವು ಬೆಳಿಗ್ಗೆ ಆ 4 ಗಂಟೆಗೆ ಬ್ರಹ್ಮ ಮುಹೂರ್ತ ಅಲ್ಲದಿದ್ರು ಕೂಡ ಯಾವುದೇ ಸಮಯದಲ್ಲಿ ಕೂಡ ನೀವು ಅದನ್ನು ಬೆಳಿಗ್ಗೆ ನೀವು ನಿಮ್ಮ ಮನೆಯವರು ಕಚೇರಿಗೆ ಹೋಗುವ ಗಡಿಬಿಡಿಯಲ್ಲಿ ಇರ್ತಾರೆ, ಅಥವಾ ನೀವು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ಮನೆಯಲ್ಲಿ ಹಿರಿಯವರು ಇರ್ತಾರೆ, ಅವರ ಆರೈಕೆ ಮಾಡ್ಬೇಕು. ಅದನ್ನೆಲ್ಲ ನಿಮ್ಮ ಕರ್ತವ್ಯಗಳನ್ನು ಮಾಡಿ ನಿಮಗೆ ನಿಮ್ಮದೇ ಒಂದು ಸಮಯ ಸಿಗುವಾಗ ಈ ಜಪವನ್ನು ನೀವು ಮಾಡಬಹುದು ಅಂತ ಕೃಷ್ಣ ಇಲ್ಲಿ ಪ್ರಭುಪಾದರಲ್ಲಿ ಹೇಳ್ತಾರೆ. ಸ್ನಾನ ಮಾಡುವ ಮೊದಲು ಅಥವಾ ನಂತರ ಜಪಿಸಬಹುದು ಅಂತ. ಯಾರಿಗೂ ನಾವು ಶುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡ್ಬೇಕಿದ್ರು ನಾವು ಶುದ್ಧವಾಗಿ, ಅಂದ್ರೆ ಬಾಹ್ಯ ಅಥವಾ ಅಂತರ್ಶುದ್ಧಿ ಎರಡೂ ನಾವು ಬಯಸ್ತೇವಲ್ವಾ. ನಮ್ಮ ಮನಸ್ಸು ಕೂಡ ಶುದ್ಧ ಆಗಿರ್ಬೇಕು, ಅದೇ ರೀತಿ ನಮ್ಮ ಬಾಹ್ಯ ಇದು ಕೂಡ ಶುದ್ಧವಾಗಿರ್ಬೇಕು. ಅದನ್ನ ಸ್ನಾನ ಮಾಡದೆ ನಾವು ಯಾವುದೇ ಒಳ್ಳೆ ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ಒಂದು ವೇಳೆ ನಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಅದರ ಬಗ್ಗೆ ನಿಮ್ಗೆ ಏನೋ ಮನಸ್ಸಿಗೆ ನೀವು ತುಂಬಾ ಹಚ್ಕೊಳ್ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾ ಉಂಟು. ಅಂದ್ರೆ ಸ್ನಾನ ಮಾಡದೆ ಕೂಡ ಒಂದು ಮಾಡಬಹುದು, ಆದ್ರೆ ಸ್ನಾನ ಮಾಡಿದ್ರೆ ಅದರ ಫಲ ಜಾಸ್ತಿ. ಯಾವುದೇ ದೇವತಾ ಕಾರ್ಯ ಇರ್ಲಿ ನಾವು ಸ್ನಾನ ಮಾಡಿಯೇ ಮಾಡ್ತೇವೆ. ಹಾಗೆ ಮಾಡಿದ್ರೆ ಉತ್ತಮ. ಒಂದು ವೇಳೆ ನಿಮ್ಗೆ ಮಾಡ್ಲಿಕ್ಕೆ ಆಗದೆ ಹೋದ್ರು ಕೂಡ ತೊಂದರೆ ಇಲ್ಲ. ಅಂದ್ರೆ ಯಾವುದೇ ಕಟ್ಟುಪಾಡು ತುಂಬಾ ಕಟ್ಟುಪಾಡುಗಳು ಏನಿಲ್ಲ ಅಂತ ಹೇಳಿ ಹೀಗೆ ಮಾಡ್ಬೇಕು, ಈಗ ಮಾಡ್ದಿದ್ರೆ ಅದನ್ನ ಮಾಡ್ಲೇಬಾರ್ದು ಅಂತಲ್ಲ, ಹೇಗಾದ್ರೂ ಮಾಡು ಅಂತ ಹೇಳುವಂತ ಒಂದು ಉದ್ದೇಶ ಇಲ್ಲಿ. ಏನಾದ್ರೂ ಹೇಗಾದ್ರೂ ದೇವರ ನಾಮ ಜಪಿಸ್ಬೇಕು ಅಂತ ಹೇಳುದು ಅಷ್ಟೇ ಇಲ್ಲಿ ಉದ್ದೇಶ. ಎಣಿಕೆ ಮಾಡಿಕೊಂಡು ಮಾಡಬೇಕು. ಇಲ್ಲಿ ಆ ಒಂದು ಮಣಿ ಜಪ ಸರದಲ್ಲಿ 108 ಮಣಿಗಳಿವೆ. ಅದನ್ನು ಲೆಕ್ಕ ಮಾಡಿಕೊಂಡು 108 ಬಾರಿ ನಾವು ಈ ಜಪವನ್ನು ಮಾಡಬೇಕು. ದಿನಕ್ಕೆ 1 ಬಾರಿ ಆದ್ರೂ ಮಿನಿಮಮ್, ಕೊನೆಯ ಪಕ್ಷ 1 ಬಾರಿ ಆದ್ರೂ ಮಾಡಬೇಕು ಅಂತ ಹೇಳಿ. ಹೆಚ್ಚು ಹೊತ್ತೇನು ಬೇಡ ಇದಕ್ಕೆ. 7 ನಿಮಿಷ 8 ನಿಮಿಷ, ಹೆಚ್ಚಂದ್ರೆ 10 ನಿಮಿಷ ಎಲ್ರಿಗೂ ಸಿಗ್ತದೆ ಅಲ್ವಾ. ಎಂಥ ಬಿಸಿ ಮನುಷ್ಯನಿಗೂ ಕೂಡ, ಎಂಥ ಗಡಿಬಿಡಿಯಲ್ಲಿ ಇರುವವರಿಗೂ ಕೂಡ 10 ನಿಮಿಷ ಖಂಡಿತ ಫ್ರೀ ಆಗಿ ಸಿಗ್ತದೆ. ಅಂತ ಸಮಯದಲ್ಲಿ ನಿಮಗೆ ಯಾವಾಗ ಫ್ರೀ ಆಗ್ತೀರೋ, ಯಾವಾಗ ನೀವು ಆರಾಮಾಗಿರ್ತೀರೋ ಆಗ ನೀವು ಈ ಜಪವನ್ನು ಮಾಡಬಹುದು ಅಂತ. ಆಮೇಲೆ ಯಾವ ರೀತಿ ಮಾಡಬಾರ್ದು ಅಂತ ಹೇಳಿದ್ರೆ, ಕೆಲವು ನಿಬಂಧನೆಗಳು, ಸಣ್ಣ ನಿಬಂಧನೆಗಳು. ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರದು. ಅಂದ್ರೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಇಷ್ಟು ಮಾತ್ರ ಹೇಳಬಾರ್ದು. ಆ ಮಂತ್ರದ ಪೂರ್ತಿ ಮಂತ್ರವನ್ನು ಹೇಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಆಮೇಲೆ ಜಪಮಾಲೆ ಇರ್ತದೆ. ಜಪಮಾಲೆ ಅಂತ ಹೇಳಿದ್ರೆ ಇದೀಗ ಜಪಮಾಲೆ, ಇದು ಕೃಷ್ಣಮಣಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಬಿಟ್ಟು ನಾವು ಜಪ ಮಾಡ್ಬೇಕು. ಈ ಕೈಯ 5 ನಮ್ಮ ಬೆರಳಿನ ಈ ಬೆರಳನ್ನು ನಾವು ಜಪಕ್ಕೆ ಉಪಯೋಗಿಸಬಾರದು. ಈ ಹೆಬ್ಬೆರಳು ಮತ್ತು ಈ 3ನೇ ಬೆರಳಿನ ಮಧ್ಯದಲ್ಲಿಟ್ಟು, ಅಂದ್ರೆ ಹೀಗೆ ಇದನ್ನು ಮೇಲಿಟ್ಟು ನಾವು ಜಪ ಮಾಡಬೇಕು. ಈ ಕೃಷ್ಣ ಮಣಿಯನ್ನು ಬಿಟ್ಟು ನಂತರದ ಮಣಿಯಿಂದ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹಾಗೆ ಮಾಡಿಕೊಂಡು ಮಾಡಿ ಮುಂದೆ ಬಂದು ನಾವು ಕೊನೆಗೆ 108ನೇ ಮಣಿಯಲ್ಲಿ ನಾವು ಈ ಕೊನೆಯ ಮಣಿಯಲ್ಲಿ ನಿಲ್ಲಿಸಬೇಕು. ಪುನಃ ಈ ಕೃಷ್ಣ ಮಣಿಯನ್ನು ಬಿಟ್ಟು ನಂತರದ ಮಣಿಯಿಂದ
ಹರೇ ಕೃಷ್ಣ ಜಪವನ್ನು ಮಾಡಬೇಕು. ಎರಡು ಕೆಲಸ ಒಟ್ಟಿಗೆ ಮಾಡಬಾರ್ದು. ಅಂದ್ರೆ ಟಿವಿ ನೋಡ್ತಾ ಹರೇ ಕೃಷ್ಣ ಜಪ ಮಾಡೋದು, ಅಥವಾ ಪುಸ್ತಕ ಓದ್ತಾ ಮೊಬೈಲ್ ಅಲ್ಲಿ ವಾಟ್ಸಪ್ ನೋಡ್ತಾ ನಾವು ಈ ಜಪವನ್ನು ಮಾಡಬಾರ್ದು. 8 ನಿಮಿಷ ಒಂದೇ ಒಂದು ಬಾರಿ ನೀವು ಅಂದ್ರೆ ಒಂದೇ ಒಂದು ಜಪ ಮಾಡಿ ನೀವು ಎಣಿಸ್ತೀರಿ 108 ಜಪ ಮಾತ್ರ ಮಾಡ್ತೀರಿ ಅಂತ ಆದ್ರೂ ಅದಕ್ಕೆ 8 ನಿಮಿಷ ಬೇಕಾಗುದು ಅಂತ ಹೇಳಿದೆ ನಾನು. 7 ಅಥವಾ 8 ನಿಮಿಷ. ಆ 7-8 ನಿಮಿಷ ಆದ್ರೂ ನೀವು ಬೇರೆ ಎಲ್ಲಾ ಕೆಲಸಗಳಿಂದ ದೂರವಾಗಿ ಬರೀ ಈ ಜಪಕ್ಕೆ ಮಾತ್ರ ನೀವು ಇಂಪಾರ್ಟೆನ್ಸ್ ಕೊಟ್ಟು ಮನಸ್ಸನ್ನು ಶಾಂತವಾಗಿಟ್ಟು ಈ ಜಪವನ್ನು ಮಾಡಿ. ಒಂದು ಕೈಯಲ್ಲಿ ಮೊಬೈಲ್, ಇನ್ನೊಂದು ಕೈಯಲ್ಲಿ ಅಥವಾ ಒಂದು ಕೈಯಲ್ಲಿ ಪೇಪರ್ ಅಥವಾ ಟಿವಿ ನೋಡಿಕೊಂಡು ಹರೇ ಕೃಷ್ಣ ಜಪವನ್ನು ಮಾಡಬೇಡಿ. ಅದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ನಿಮ್ಗೆ ನಿಜವಾದ ಸಂತೋಷ ಬೇಕು ಅಂತ ಹೇಳಿದ್ರೆ ನೀವು ಅದರಿಂದ ಪರಿಣಾಮವನ್ನು ಗಳಿಸ್ಬೇಕಾದ್ರೆ ನೀವು ಗಮನ ಇಟ್ಟು ಅದರ ಮೇಲೆ ಗಮನವಿಟ್ಟು ನೀವು ಹೇಳುವುದನ್ನು ಕೇಳಿಕೊಂಡು ಆ ರೀತಿಯ ಗಮನ ನಾನು ಹೇಳ್ತಾ ಇರೋದು ಮಾಡಿದ್ರೆ ಉತ್ತಮ ಪರಿಣಾಮ ಫಲಿತಾಂಶ ನಿಮಗೆ ಸಿಗ್ತದೆ. ಕೇಳ್ಬೋದು, ಜಪ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿ. ನಿಮ್ಮನ್ನಿದು ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ನೀವು ಹಿಂದಿನ ಜನ್ಮದಲ್ಲಿ ಅಥವಾ ನಾವು ಅಧ್ಯಾಯಗಳಲ್ಲೆಲ್ಲ ನೋಡಿದೇವಲ್ಲ ಯಾವ ರೀತಿಯ ಫಲಗಳು ನಮಗೆ ಸಿಗ್ತದೆ. ಪಾಪದ ಫಲಗಳು, ಪುಣ್ಯ ಮಾಡಿದ್ರೆ ಪುಣ್ಯದ ಫಲಗಳು, ಅದರ ಮೂಲಕ ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಹೇಳುವಂತಹ ಈ ಚಕ್ರದಲ್ಲಿ ಏನು ನಾವು ಬಂಧಿಸಲ್ಪಟ್ಟಿದ್ದೇವೆ ಅದೆಲ್ಲ ನಮ್ಗೆ ಸಿಗ್ತದಲ್ಲ. ಈ ಎಲ್ಲಾ ಪ್ರತಿಕ್ರಿಯೆಗಳಿಂದ ಅದು ನಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾವುದು? ಈ ಹರೇ ಕೃಷ್ಣ ಮಂತ್ರ. ಅಷ್ಟು ಮಾತ್ರ ಅಲ್ಲ, ಬೇಡದ ಕೆಲವು ದುರ್ವ್ಯಸನಗಳಿರ್ತದೆ ಮನುಷ್ಯರಿಗೆ, ಅದರಿಂದೆಲ್ಲ ಇದು ಬಿಡುಗಡೆ ಮಾಡ್ತದೆ ನಮ್ಮನ್ನು. ಬೇಡದಂತಹ ಮಾನಸಿಕ ಒತ್ತಡಗಳಿಂದ ಕೂಡ ನಮ್ಮನ್ನಿದು ಬಿಡುಗಡೆ ಮಾಡುತ್ತದೆ. ಅಂತಂದ್ರೆ ನಿಮಗೆ ತುಂಬಾ ಸ್ಟ್ರೆಸ್ ಆಗಿದೆ, ಏನ್ ಮಾಡುದು ಅಂತ ಗೊತ್ತಾಗದಾಗ ನಾವು ಒಂದು 5 ನಿಮಿಷ ನಾವು ಕಣ್ಣು ಮುಚ್ಚಿ ಕೂತಿರ್ತೇವೆ, ಏನು ಮಾಡದೆ ಕೂತಿರ್ತೇವೆ. ಅಂತ ಸಮಯದಲ್ಲಿ ನೀವು ಈ ಜಪಮಣಿಯನ್ನು ತೆಗೆದು ಜಪ ಮಾಡಿ, ನೀವೇ ಅದರ ಫಲವನ್ನು ನೋಡ್ತೀರಿ. ಮಾನಸಿಕ ಒತ್ತಡದಿಂದ ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂತ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿಗೆ ಇದು ಒಂಥರ ಶಾಂತಿ ನೆಮ್ಮದಿಯನ್ನು ತಂದು ಕೊಡ್ತದೆ. ದೇವತಾ ಕಾರ್ಯ ಮಾಡುವಾಗ ಯಾವಾಗ್ಲೂ ನಮಗೆ ಶಾಂತಿ ನೆಮ್ಮದಿ. ಮೊನ್ನೆ ಒಬ್ರು ಮಾತಾಜಿ ಹೇಳ್ತಾ ಇದ್ರು, ಕೇಳಿದ್ರು ನನ್ನ ಹತ್ರ. ಮೊದ್ಲು ನನಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ದೇವರ ಕೆಲಸ ಮಾಡುವಾಗ, ಈಗ ನನಗೆ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಅಂದ್ರೆ ಅವರಿಗೆ ಅದರಲ್ಲಿ ಶಾಂತಿ ನೆಮ್ಮದಿ ಸಿಕ್ಕಿದೆ ಅಂತ ಅರ್ಥ. ತುಂಬಾ ಇಂಟ್ರೆಸ್ಟ್ ಬರ್ತಾ ಉಂಟು, ಇನ್ನೂ ಮಾಡ್ಬೇಕು ಅಂತ ಹೇಳುವ ಒಂದು ಇಂಟ್ರೆಸ್ಟ್ ಬರ್ತಾ ಉಂಟು. ಅಂದ್ರೆ ಅವರಿಗೆ ನೆಮ್ಮದಿ ಸಿಗ್ತಾ ಉಂಟು, ಆದ್ರಿಂದ ಅವರ ಮನಸ್ಸು ಅದಕ್ಕೆ ಉತ್ತೇಜನ ಕೊಡ್ತಾ ಉಂಟು ಅಲ್ವಾ. ಅದೇ ರೀತಿ ನಮಗೆ ನಿಜವಾದ ಸಂತೋಷವನ್ನು ನಾವು ಈ ಜಪ ಮಾಡುವುದರಿಂದ ಪಡೆಯುತ್ತೇವೆ. ಜ್ಞಾನೋದಯ ಆಗ್ತದೆ ನಮಗೆ. ಬೇರೆಲ್ಲಾ ಈ ಕಾರ್ಯಗಳನ್ನು ಮಾಡೋದ್ರಿಂದ ಇಷ್ಟು ಸರಳವಾದ ರೀತಿಯಲ್ಲಿ ನಾವು ಕೃಷ್ಣನನ್ನು ಪಡೆಯುತ್ತೇವಲ್ಲ, ಕೃಷ್ಣನಲ್ಲಿಗೆ ನಾವು ಸಾಕ್ತೇವೆ ಅಲ್ಲ, ನಮಗೆ ಭಕ್ತಿ ಮಾರ್ಗಕ್ಕೆ ನಮ್ಮನ್ನು ಇದು ಒಯ್ಯುತ್ತದಲ್ಲ ಅಂತ ಹೇಳುವಂತ ಒಂದು ಸಂತೋಷ ನಮಗೆ ಸಿಗ್ತದೆ. ಅಷ್ಟು ಸಂತೋಷ ಆಗ್ತದೆ. ಇದು ಬೇರೆ ಯಾರು ಹೇಳಿದ್ದಲ್ಲ, ಅನುಭವಿಸಿದವರು ಹೇಳಿದಂತ ಮಾತುಗಳು. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು, ಕೃಷ್ಣ ಪ್ರಜ್ಞೆಗೆ ಬಂದವರು ಯಾವ ರೀತಿ ಇದನ್ನು ಅನುಷ್ಠಾನ ಮಾಡಿಕೊಂಡಿದ್ದಾರೆ, ಯಾವ ರೀತಿ ಅವರಿಗೆ ಸಂತೋಷ ಸಿಕ್ಕಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ನಾವು ಮಾಡಿದ್ರೆ ನಮಗೂ ಕೂಡ ಅದು ಸಿಗ್ತದೆ, ಜ್ಞಾನೋದಯ ಆಗ್ತದೆ. ಈಗ ಹರೇ ಕೃಷ್ಣ ತುಂಬಾ ಜನ ಮಾಡ್ತಾ ಇದ್ದಾರೆ, ಅದನ್ನ ಮಾಡುವವರ ಬಗ್ಗೆ ನಾವು ಒಂದು ನೋಡ್ಕೊಂಡು ಹೋಗೋಣ. ಇದು ನಿಜವಾಗಿಯೂ ದೇವರ ಸಾಕ್ಷಾತ್ಕಾರವನ್ನು ಹೊಂದಿರುವ ಪ್ರಕ್ರಿಯೆ. ಜಾರ್ಜ್ ಹ್ಯಾರಿಸನ್ ಹೇಳಿರುವ ಮಾತಿದು. ಜಾರ್ಜ್ ಹ್ಯಾರಿಸನ್ ಅಂತ ಹೇಳಿದ್ರೆ ಇಂಗ್ಲೆಂಡ್ ನಲ್ಲಿ ಸ್ವಲ್ಪ ಸಮಯದ ಹಿಂದೆ ಒಬ್ಬ ಇದ್ದಂತಹ ಒಂದು ಪ್ರಸಿದ್ಧ ಸಂಗೀತಗಾರ. ಅವನು ಪ್ರಭುಪಾದರಿಂದ ಪ್ರಭಾವಿತನಾಗಿ ಹರೇ ಕೃಷ್ಣ ಮಂತ್ರವನ್ನು ಸ್ವೀಕರಿಸಿ ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಅವನು ತುಂಬಾ ಹಣವಂತ, ಅವನು ತುಂಬಾ ದೊಡ್ಡ ಒಂದು ಜಾಗ, ಒಂದು ಏನ್ ಹೇಳ್ತಾರೆ ಮನೆ, ಅವನ ಆಸ್ತಿಯನ್ನೆಲ್ಲ ಕೊನೆಗೆ ಅವನು ಪ್ರಭುಪಾದರಿಗೆ ಕೊಟ್ಟ. ಅಲ್ಲಿ ಈಗ ಒಂದು ದೊಡ್ಡ ದೇವಸ್ಥಾನವೇ ಆಗಿದೆ ಇಂಗ್ಲೆಂಡ್ ನಲ್ಲಿ ಜಾರ್ಜ್ ಹ್ಯಾರಿಸನ್ ಅಂತ ಹೇಳೋ ಒಂದು ಬೀಟಲ್ಸ್ ಅಂತ ಹೇಳಿ ಅವನ ಒಂದು
ವಾದ್ಯ ವೃಂದ ಇತ್ತು, ಅದರ ಒಡೆಯ ಅವನು ಹೇಳಿದಂತ ಮಾತು. ನಾನು ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸಿದಾಗ ಎಲ್ಲವೂ ನನಗೆ ಆಗಲು ಪ್ರಾರಂಭಿಸಿತು. ಅಂದ್ರೆ ಅವರು ಹರೇ ಕೃಷ್ಣ ಮಂತ್ರ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅವರು ಎಣಿಸಿದ್ದೆಲ್ಲ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವರು. ಅಂದ್ರೆ ಹರೇ ಕೃಷ್ಣ ಎಂದು ಜಪಿಸುವುದು ನನ್ನ ಜೀವನದಲ್ಲಿ ಭಾರಿ ಪ್ರಭಾವ ಬೀರಿದೆ. ಇವರು ಫೋರ್ಡ್ ಮೋಟಾರ್ಸ್ ನ ಒಡೆಯ. ಈಗ ಇವರ ಹೆಸರು, ಇವರೊಂದು ಹಿಂದೂ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಈಗ ಇವರ ಹೆಸರು ಮಾತಾಜಿ, ನಿಮ್ಗೆ ಅವ್ರ ಹೆಸರು ನೆನಪಿದೆಯಾ ನೇತ್ರ ಮಾತಾಜಿ? ಮಾತಾಜಿ ಆಲ್ಫರ್ಡ್ ಅಂತ ಇದೆ. ಹೌದು, ಅವರ ಈಗಿನ ಹೆಸರು ಅಂಬರೀಷ ದಾಸ್. ಅಂಬರೀಷ ದಾಸ್, ಕರೆಕ್ಟ್ ಕರೆಕ್ಟ್, ಅಂಬರೀಷ ದಾಸ್ ಅಂತ ಅವರು ಹೆಸರು ಇಟ್ಟುಕೊಂಡಿದ್ದಾರೆ. ಹಾಗೆ ಮುಂದೆ ಹೋಗಿ ಮಾತಾಜಿ. ನಾನು ಹಲವು ವರ್ಷಗಳಿಂದ ಹರೇ ಕೃಷ್ಣ ಎಂದು ಜಪಿಸುತ್ತಿದ್ದೇನೆ ಮತ್ತು ನಾನು ಹಿಂದಿಗಿಂತಲೂ ನಾನು ಹೆಚ್ಚು ಆಹ್ಲಾದಕರವಾದದ್ದನ್ನು, ಇದಕ್ಕಿಂತ ಹೆಚ್ಚು ಆಹ್ಲಾದಕರವಾದದ್ದು ನಾನು ಕಂಡುಕೊಂಡಿಲ್ಲ ಅಂತ ಹೇಳಿ ಇವರು ಹೇಳ್ತಾರೆ. ಲೀಡಿಂಗ್ ಇಂಡಿಯನ್ ಇಂಡಸ್ಟ್ರಿಯಲಿಸ್ಟ್ ಇವರು ಈ ಮಾತನ್ನು ಹೇಳ್ತಾರೆ. ಹರೇ ಕೃಷ್ಣ ಎಂದು ಜಪಿಸುವುದರಿಂದ ನನ್ನ ಜೀವನದ ಎಲ್ಲಾ ಏರಿಳಿತಗಳನ್ನು ಬಹಳ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯಿಂದ ಎದುರಿಸಲು ಸಹಾಯ ಮಾಡಿದೆ ಅಂತ ಮಫತ್ಲಾಲ್ ಕಂಪನಿ ಬಗ್ಗೆ ನಿಮಗೆ ಗೊತ್ತುಂಟು, ಅದರ ಸಿಇಒ ಹೇಳ್ತಾರೆ. ಅಂದ್ರೆ ಇವರಿಗೆಲ್ಲ ಇದರಿಂದ ಪ್ರಯೋಜನಗಳು ಸಿಕ್ಕಿದೆ ಅಂತ ಇವರು ಹೇಳ್ತಾರೆ. ಜಪವು ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಲು ನನಗೆ ಸಹಾಯ ಮಾಡಿತು, ಇದು ನನ್ನ ವಿಷಯಗಳ ದೃಷ್ಟಿಯನ್ನು ಬದಲಾಯಿಸಿತು ಅಂತ ಡಚ್ ಮಾಡೆಲ್ ಇದರ ಬಗ್ಗೆ ಹೇಳ್ತಾರೆ. ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸುವ ಮೂಲಕ ನನಗೆ ಅಪಾರ ಸಂತೋಷವಾಗಿದೆ. ಯಾವ ರೀತಿ ಸಂತೋಷವಾಗಿದೆ ಅಂತ ಹೇಳಿ ಅವರನ್ನು ನೋಡುವಾಗ್ಲೇ ನಮಗೆ ಗೊತ್ತಾಗ್ತದೆ. ಆ ರೀತಿ ಮೊದ್ಲು ಯಾವ ರೀತಿ ಇದ್ರು, ಆಮೇಲೆ ಯಾವ ರೀತಿ ಅವರು ಆಹ್ಲಾದಕರವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಹರೇ ಕೃಷ್ಣ ಭಕ್ತರೊಂದಿಗೆ ಬೆರೆಯಲು ಪ್ರಾರಂಭಿಸಿದ ನಂತರ ಮತ್ತು ಮಹಾಮಂತ್ರವನ್ನು ಜಪಿಸಿದ ನಂತರ ಜೀವನದ ಬಗ್ಗೆ ನನಗೆ ನನ್ನ ದೃಷ್ಟಿಕೋನವು ಹೆಚ್ಚು ಪ್ರಕಾಶಮಾನವಾಗಿದೆ ಅಂತ ಒಬ್ರು ಆರ್ಮಿ ಆಫೀಸರ್ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಜಪ ಮಾಡುವುದರಿಂದ ನಾನು ದೇವರಿಗೆ ಹತ್ತಿರವಾಗುವ ಅನುಭವವಾಯಿತು. ಅಂದ್ರೆ ನಾನು ದೇವರೊಂದಿಗೆ, ನಾನು ಹೇಳಿದೆಲ್ಲ ಯೋಗ ಅಂತ ಹೇಳಿದ್ರೆ ಅಂದ್ರೆ ದೇವರೊಂದಿಗೆ ಸಂಯೋಗ ಹೊಂದುವುದು, ನಮ್ಮ ಜೋಡಣೆ, ಕನೆಕ್ಷನ್. ಈ ಜಪ ಮಾಡೋದ್ರಿಂದ ನಮಗೆ ದೇವರೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ, ದೇವರೊಂದಿಗೆ ನನಗೆ ಯಾವುದೋ ಕನೆಕ್ಷನ್ ಇದೆ ಅಂತ ಹೇಳೋ ಅನುಭವ ಆಯ್ತು ಅಂತ ಹೇಳಿ ಹೇಳ್ತಾರೆ. ಮಹಾಮಂತ್ರ ಒತ್ತಡ, ಖಿನ್ನತೆ ಮತ್ತು ಅಜ್ಞಾನದ ಕ್ರಮವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತಿದೆ ಮತ್ತು ಒಳ್ಳೆತನದ ಕ್ರಮವನ್ನು ಗಣನೀಯವಾಗಿ ಹೆಚ್ಚಿಸುತ್ತಿದೆ. ಮಹಾಮಂತ್ರ ಮಾಡೋದ್ರಿಂದ ಒತ್ತಡ, ಸ್ಟ್ರೆಸ್ ರಿಲೀಫ್ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಒತ್ತಡಕ್ಕೊಳಗಾದಾಗ ನಾನು ಜಪಿಸುತ್ತೇನೆ, ಇದು ನನ್ನ ಬ್ಯಾಟರಿಗಳನ್ನು ಚಾರ್ಜ್ ಮಾಡುವ ಒಂದು ವಿಷಯ, ಇದು ನನ್ನ ಮನಸ್ಸನ್ನು ತೆರವುಗೊಳಿಸುತ್ತದೆ ಮತ್ತು ನನ್ನನ್ನು ಮತ್ತೆ ಗಮನಕ್ಕೆ ಮಾತಾಜಿ ಸಾರಿ ಮಾತಾಜಿ, ಅದು ಸ್ಲೈಡ್ಸ್ ಸ್ವಲ್ಪ ಜಂಬಲ್ ಆಗ್ಬಿಟ್ಟಿದೆ. ಅದೇ ಮತ್ತೆ ಗಮನಕ್ಕೆ ತರುತ್ತೆ ಅಂತ ಅವರು ಹೇಳ್ತಾರಲ್ವಾ, ಅದೇ ಸ್ಲೈಡ್ ಮಾತಾಜಿ. ಅಂದ್ರೆ ಒತ್ತಡದಿಂದ ನನ್ನನ್ನು ಇದು ಬಿಡುಗಡೆ ಮಾಡ್ತದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. When I am nervous, I find chanting very calming and I don't get shaken up at little things. ಅಂದ್ರೆ ನನ್ನನ್ನದು ತುಂಬಾ ಶಾಂತವಾಗಿ ಮಾಡ್ತದೆ, ನಾನು ಯಾವುದರಿಂದಲೂ ಆಗುವುದಿಲ್ಲ ಅಂತ ಹೇಳಿ ಇವರು ಹೇಳ್ತಾರೆ. ಅಷ್ಟು ಶಾಂತತೆಯನ್ನು ಅವರಿಗೆ ತಂದುಕೊಟ್ಟಿದೆ. ಜಪಿಸುವುದು ಮತ್ತು ಕೃಷ್ಣ ಪ್ರಜ್ಞೆಯ ಬಗ್ಗೆ ಅಧಿಕೃತ ಪುಸ್ತಕಗಳನ್ನು ಓದುವುದು ನನಗೆ ಬಹಳ ಶಾಂತಿಯನ್ನು ತಂದಿದೆ ಅಂತ ಹೇಳಿ ರಮೇಶ್ ಲಾಲ್ ಎನ್ನುವಂತಹ ಒಬ್ರು ಉದ್ಯಮಿ ಹೇಳ್ತಾ ಇದ್ದಾರೆ. ಆದ್ರಿಂದ ನೀವು ಕೂಡ ಹರೇ ಕೃಷ್ಣ ಜಪ ಮಾಡಿ ಸಂತೋಷವಾಗಿರಿ. ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.